and UKG children's. Pen Zia Fatima, UKG. My name is Zia Fatima. Today is UKG. Lakshmi Bai. Thank you. Number 2, Fatima Fida. Number 3, Khatija Shama, LKG. Ba in la wazindawa. I am Bhagat Singh. Five, Nida Samrina, LKG. Zulfa, LKG. My name is Dulfa Fatima. My name is Tanha. Next participant number 8, Raik Zian. Chalata. Hi, I am a sunflower. My color is yellow. Thank you. Bye. Satida Aifa. 10, Auswin Nasir. I am. Good morning, everyone. I am Dr. B.R. Ambedkar. My slogan is my educated, be organized, be agitated. I repeat, be educated, be organized, be agitated. Thank you.
and do you say? We gather here to tell you on this very special day we're all so very happy to wish and do you say? Welcome one and all of you to celebrate this wonderful day. We hope to entertain you, make you happy, come what may. Welcome one and all of you to celebrate this wonderful day. We hope to entertain you, make you happy, come what may. So join in the celebration, it's time to pay our due. That was carefully prepared and brought out just for you. Welcome one and all of you to celebrate this wonderful day. We hope to entertain you, make you happy, come what may. Welcome one and all of you to celebrate this wonderful day. We hope to entertain you, make you happy, come what may. So join in the celebration, it's time to pay our due. That was carefully prepared and brought out just for you. Welcome one and all of you to celebrate this wonderful day. We hope to entertain you, make you happy, come what may. Welcome one and all of you to celebrate this wonderful day. We hope to entertain you, make you happy, come what may. ಪೇರೆಂಟ್ಸ್ಗೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು. 7ನೇ ಕ್ಲಾಸಲ್ಲಿದ್ದ ಬೆಂಚನ್ನ ಅಲ್ಲಿ ಜಗಲಿ ಮೇಲಿಡಿ. ಮಕ್ಕಳೇ, 7ನೇವರು ಮಕ್ಕಳು ಸ್ವಾತಂತ್ರ್ಯ ಸಿಕ್ಕಿದಾಗ 1947 ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾರೆ. 1964 ತನಕ ದೇಶವನ್ನು ಮುನ್ನಡೆಸಿಕೊಂಡಿರುವಂಥ ಜವಾಹರ್ಲಾಲ್ ನೆಹರೂರವರು ಅವರ ನಿಧನದ ಬಳಿಕ ಮತ್ತೊಬ್ಬರಿಗೆ ಹಸ್ತಾಂತರ ಆಗ್ತದೆ. ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆ ಎನ್ನುವಂಥ ಒಂದು ಯೋಜನೆಯನ್ನು ರೂಪ ಮಾಡಿಕೊಂಡು ಇಡೀ ದೇಶವನ್ನು ಹಂತ ಹಂತವಾಗಿ 5 ವರ್ಷಗಳಿಗೊಮ್ಮೆ ಅಭಿವೃದ್ಧಿಯ ಪಥದತ್ತ ಸಾಗಿಸಲಿಕ್ಕೆ ಸಹಕರಿಸಿದಂಥ ಪ್ರಧಾನಮಂತ್ರಿಗಳು ಶ್ರೀಯುತ ಜವಾಹರ್ಲಾಲ್ ನೆಹರು ಅವರು. ಇವರ ಜನ್ಮದಿನದ ಪ್ರಯುಕ್ತ ನಾವೆಲ್ಲೂ ಕೂಡ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಈ ಭಾಗದ ನಮ್ಮ ಕೌನ್ಸಿಲರ್ ಆಗಿರುವಂಥ ಸನ್ಮಾನ್ಯ ಅಬ್ದುಲ್ ಸಲಾಂ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕ ಸ್ವಾಗತಿಸಿದೆ. ದಯವಿಟ್ಟು ಬನ್ನಿ ಸರ್. ರಹೀಂ ಸರ್ ಅವರು ಬಹುಶಃ ನಮಗೆಲ್ಲರಿಗೂ ಕೂಡ ರಹೀಂ ಉಚ್ಚಿಲವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಿರಂತರವಾಗಿ ಇದ್ದುಕೊಂಡು ಯಶಸ್ಸಿನೊಟ್ಟಿಗೆ ಪಾಲ್ದಾರರು. ಕಳೆದ ವರ್ಷ ತಾಲೂಕು ಮಟ್ಟದ ಪಂದ್ಯಾಟಗಳನ್ನು ಮಾಡುವಾಗ ಕೂಡ ನಮ್ಮೊಟ್ಟಿಗಿದ್ದವರು. ಈಗ ಈ ಕಾರ್ಯಕ್ರಮಗಳಲ್ಲಿ ಕೂಡ ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದು ನಮ್ಮ ಸಹಕರಿಸುವರು ರಹೀಂ ಸರ್ ಅವರು ವೇದಿಕೆ ಬರು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕ ನಾವು ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ವಾರ್ತಾಭಾರತಿ ಪತ್ರಿಕೆಯ ವರದಿಗಾರರು ಶ್ರೀಯುತ ಬಶೀರ್ ಕಲ್ಕಟ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ನಾವು ಸ್ವಾಗತಿಸಿದ್ದೇವೆ. ಹೊಸದಿಗಂತದ ವರದಿಗಾರರಾಗಿರುವಂಥ ಶ್ರೀಯುತ ದಿನೇಶ್ ನಾಯಕ್ ಸರ್ ಅವರು ಕೂಡ ತಾವು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ನಮ್ಮ ಶಾಲೆ SDMC ಅಧ್ಯಕ್ಷರು ಕೂಡ ತಾವು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ಹಾಗೆ GIE ಮಾಲಕರು ದಯವಿಟ್ಟು GIEಯ ಮಾಲಕರು ಸಲಾಂ ಸರ್ ಅವರು ಬಹುಶಃ ನಿರಂತರವಾಗಿ ನಮಗೆ 2-3-4 ವರ್ಷಗಳಿಂದ ಮಕ್ಕಳ ಕ್ರೀಡಾ ಸಮವಸ್ತ್ರದ ಕೊಡುಗೆ ಜೊತೆಗೆ ಕಳೆದ ವರ್ಷ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಇಡೀ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೆ ಎಲ್ಲ ತೀರ್ಪುಗಾರರಿಗೆ ಕೂಡ ಸುಮಾರು 150 ಟಿ ಶರ್ಟ್ ಅನ್ನು ಒದಗಿಸಿಕೊಟ್ಟಿರುವಂತಹ GIEಯ ಮಾಲಕರು ಸಲಾಂ ಸರ್ ವೇದಿಕೆ ಬರುವ ತಮ್ಮನ್ನು ವೇದಿಕೆ ಬರಮಾಡಿಕೊಡ್ತೇವೆ. ನಮ್ಮ ಇಲಾಖೆಯ ವತಿಯಿಂದ ನಮ್ಮೊಟ್ಟಿಗೆ ಸನ್ಮಾನ್ಯ BO ಸರ್ ಅವರು ಬರಬೇಕಿತ್ತು. ಈ ಭಾಗದ ಕ್ಲಸ್ಟರ್ CRP ಆಗಿರುವಂಥ ಶ್ರೀಮತಿ ಗೀತಾ ಶೆಟ್ಟಿ ಮೇಡಮ್ ಅವರು ಆಗಮಿಸಿದ ತಮ್ಮನ್ನ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ಸಲಾಂ ಉಚ್ಚಿಲವರು ಬಹುಶಃ ನಮ್ಮೊಟ್ಟಿಗೆ ಮೊನ್ನೆ ಕ್ರೀಡಾಕೂಟದಲ್ಲಿ ಕೂಡ ನಮ್ಮೊಟ್ಟಿಗೆ ಭಾಗವಹಿಸಿದರು. ಅವರ ಧರ್ಮಪತ್ನಿಯವರು ನಮ್ಮ ಈ ಪಕ್ಕದ ವಾರ್ಡ್ನ ಕೌನ್ಸಿಲರ್ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ನಿರಂತರವಾಗಿ ಅಭಿವೃದ್ಧಿಯ ಕಡೆ ಕೆಲಸ ಮಾಡುವಂಥ
ಸಲಾಂ ಸರ್ ಅವ್ರಿಗೆ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ನಾನು ಗೌರವಪೂರ್ವಕ ಬರಮಾಡಿಕೊಡ್ತಿದ್ದೇನೆ. ಇಲ್ಲಿ ಮುಖ್ಯ ಉಪಾಧ್ಯಾಯರು ಬಹುಶಃ ಕಾರ್ಯಕ್ರಮಗಳ ಒಂದು ನಿರಂತರತೆಯನ್ನು ಕಾಯ್ದುಕೊಂಡು ಬಂದು ಉತ್ತಮ ರೀತಿಯ ಮಾರ್ಗದರ್ಶನ ನೀಡುತ್ತಿರುವಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಹರೀಶ್ ಕುಮಾರ್ BM ಸರ್ ಅವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ಹಾಗೆ ಸೋಮೇಶ್ವರ ಪುರಸಭೆಯ ನಮ್ಮ CPOP ಮುಖ್ಯ ಅಧಿಕಾರಿಗಳು ಶ್ರೀ ಮತ್ತಡಿ ಸರ್ ಅವರು ತಾವು ವೇದಿಕೆಗೆ ಬರಬೇಕು ಸರ್. ತಮ್ಮನ್ನ ವೇದಿಕೆಗೆ ಅತ್ಯಂತ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ನಮ್ಮ ಪುರಸಭೆಯ ಆರೋಗ್ಯ ಅಧಿಕಾರಿಗಳು ಶ್ರೀಮತಿ ಲಿಲಿ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಡ್ತೇವೆ. ಅದು ಬಂದು ನಮ್ಮ ಆಸಿಫ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿದ್ದೀರಿ, ಪೋಷಕರಿದ್ದೀರಿ, ಪ್ರಶಿಕ್ಷಣ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ದೀರಾ. ಹಾಗೆಲ್ಲ ವಿದ್ಯಾರ್ಥಿಗಳು, ನಮ್ಮ ಅಡುಗೆ ಸಿಬ್ಬಂದಿಗಳು, ಹಾಗೆ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಈಗ ಪ್ರಾರ್ಥನೆಯೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ಆರಂಭಗೊಳಿಸಬೇಕಂತ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ವಿನಂತಿಸಿದ್ದೇನೆ. ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ ಸ್ತೋತ್ರ ನಿನ್ನ ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ನಿನ್ನ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ಜ್ಞಾನ ಬುದ್ಧಿ ಅರಿವನ್ನು ಇಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗ ಎಲ್ಲ ನಿನ್ನ ಕೃಪೆಯೇ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು ಹರಸು ನಿನ್ನ ದೇವಾ, ನಿನ್ನ ಕೃಪೆ ಸಾಕು ಹರಸು ನಿನ್ನ ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ರೆಹಮಾನಿಯ ಸಂಸ್ಥೆಯ ಅಧ್ಯಕ್ಷರು ಮೊಹಮ್ಮದ್ ಅಲಿ ಅವರು ಆಗಮಿಸಿದರೆ ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಡ್ತಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳು ವೇದಿಕೆಯಲ್ಲಿ ಹಸಿದಾಗ ನಮಗೆಲ್ಲೂ ಕೂಡ ಖುಷಿ ಕೊಟ್ಟಿದ್ದು. ಬಹುಶಃ ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಸದಾ ನಿರಂತರವಾಗಿ ಇದ್ದು ನಮ್ಮೊಟ್ಟಿಗೆ ಸಹಕರಿಸುವರು. ಈ ದಿವಸ ವಿಶೇಷ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ, ಮಕ್ಕಳಿಗೆ ಖುಷಿ ಕೊಡುವಂಥ, ಮಕ್ಕಳನ್ನು ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ. ಎಲ್ಲ ಮಕ್ಕಳಿಗೆ ಗೊತ್ತಿರ್ಬೋದು, ಈ ದೇಶದ ಪ್ರಧಾನಮಂತ್ರಿಗಳು ಮಕ್ಕಳ ಅಂದರೆ ಅವರಿಗೆ ಬಹಳ ಪ್ರೀತಿ. ಚಾಚಾ ನೆಹರು ಅಂತೇಳಿ ಅವ್ರನ್ನ ಕರಿತಿದ್ರು. ಚಾಚಾ ಅಂದರೆ ಚಿಕ್ಕಪ್ಪ ಅನ್ನುವಂಥದ್ದು ನಾವು ಕೇಳ್ಬೋದು. ಹಾಗೆ ಎಲ್ಲರಿಗೂ ಕೂಡ ಎಲ್ಲರ ಮಕ್ಕಳ ಪ್ರೀತಿಯ ಚಾಚಾ ನೆಹರು ಅವರು ಮಕ್ಕಳೆಂದರೆ ಅತ್ಯಂತ ಗೌರವ ಪ್ರೀತಿ ಆಧರಿದ್ದವರು. ಅವರಿಗೆ ದೇಶದ ಅಭಿವೃದ್ಧಿಯ ಕಡೆ ಹೋಗಬೇಕಿದ್ರೆ ಈ ದೇಶದ ಮಕ್ಕಳ ಕೈಯಲ್ಲಿ ಆ ಭವಿಷ್ಯ ಇದೆ ಎನ್ನುವಂಥದ್ದು ಅವರು ರೂಪಿಸಿಕೊಂಡವರು. ಹಾಗಾಗಿ ಇಂದಿನ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದೀರಿ. ಬಂದ ಅತಿಥಿಗಳನ್ನು ನಮ್ಮೆಲ್ಲರೂ ಕೂಡ ಗೌರವಪೂರ್ವಕ ಸ್ವಾಗತಿಸಬೇಕಂತ ವಿನಂತಿಸಿದೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಹರೀಶ್ ಕುಮಾರ್ BM ಸರ್ ಅವರು. ಆತ್ಮೀಯರೇ, ಇವತ್ತು ನಮ್ಮ ರಾಷ್ಟ್ರದಾದ್ಯಂತ ಇವತ್ತು ನಮ್ಮ ದೇಶ ಕಂಡಂಥ ಉತ್ತಮ ಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಹುಟ್ಟಿದ ದಿನವನ್ನು ಇವತ್ತು ಮಕ್ಕಳ ದಿನವನ್ನಾಗಿ ಎಲ್ಲ ನಮ್ಮ ರಾಷ್ಟ್ರಾದ್ಯಂತ ಇವತ್ತು ಆಚರಿಸ್ತಾ ಇದ್ದಾರೆ. ಹಾಗೆ ನಾವು ಸಹ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಹಾಗೆ ಇವತ್ತು ವಿಶೇಷವಾಗಿ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ನಡೆಸಬೇಕಂತ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಶಿಕ್ಷಣ ಮಂತ್ರಿಯವರ ಒಂದು ಅಭಿಲಾಷೆಯಂತೆ ಇಡೀ ಎಲ್ಲ ಶಾಲೆಗಳಲ್ಲಿ ಇವತ್ತು ಪೋಷಕ ಮತ್ತು ಶಿಕ್ಷಕರ ಒಂದು ಮಹಾಸಭೆ ನಡೀತಾ ಇದೆ. ಮಹಾಸಭೆ ಕೂಡ ನಡೆಯಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮ ಆದ ಕೂಡಲೇ ಶಿಕ್ಷಕ ಪೋಷಕರ ಮಹಾಸಭೆ ಕೂಡ ಇವತ್ತು ನಡೀಲಿಕ್ಕಿದೆ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದಿದ್ದಾರೆ, ನೀವೆಲ್ಲರೂ ಬಂದಿದ್ದೀರಿ. ಪ್ರಥಮವಾಗಿ ಎಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳನ್ನು ಪ್ರಥಮವಾಗಿ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವವರು ಈ ಒಂದು
ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಮುಖ್ಯ ಅಧಿಕಾರಿಯಾಗಿರುವಂಥ ಪುರಸಭೆ ಸೋಮೇಶ್ವರದ ಮುಖ್ಯ ಅಧಿಕಾರಿಯಾಗಿರುವಂಥ ಶ್ರೀಯುತ ಮತ್ತಾಡಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಸರ್. ಹಾಗೆ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ ನಮ್ಮ STMCಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಹಸೀನಾ ಮೇಡಮ್ ರವರು. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಸ್ಥಳೀಯ ಕೌನ್ಸಿಲರ್ ಆಗಿರುವಂಥ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಸರ್ ನೀವು ಕೂಡ ಇದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಹೊಸದಿಗಂತದ ವರದಿಗಾರರಾಗಿರುವಂಥ ಶ್ರೀಯುತ ದಿನೇಶ್ ನಾಯಕ್ ಸರ್ ಆಗಮಿಸಿದ್ದಾರೆ, ವೇದಿಕೆಯಲ್ಲಿದ್ದಾರೆ ಸರ್. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವಾರ್ತಾ ಭಾರತೀಯ ವರದಿಗಾರರಾಗಿರುವಂಥ ಬಶೀರ್ ಕಲ್ಕಟ್ಟ ಇವರು ಕೂಡ ನಮ್ಮೊಂದಿಗಿದ್ದಾರೆ ಸರ್. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ GILನ ಮಾಲಕರಾಗಿರುವಂಥ ಸಲಾಂ ಸರ್ ಶ್ರೀಯುತ ಸಲಾಂ ಸರ್ ಇದ್ದಾರೆ ಸರ್. ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಆರೋಗ್ಯಾಧಿಕಾರಿ ಆಗಿರುವಂಥ ಶ್ರೀಮತಿ ಲಿಲ್ಲಿ ಮೇಡಮ್ ರವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. GIನ ಮೊಹಮ್ಮದ್ ಅಲಿ ಹಾಗೆ ರೆಹಮಾನಿಯಾ ಶಾಲೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೊಹಮ್ಮದ್ ಅಲಿ ಸರ್ ಇದ್ದೀರಿ ಸರ್. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಹಾಗೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಶ್ರೀಯುತ ಸಲಾಂ ಮುಚ್ಚಿಲ್ ಅವರು ನಮ್ಮೊಂದಿಗಿದ್ದಾರೆ ಸರ್. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ನಮ್ಮ ಕ್ಲಸ್ಟರ್ನ ಮುಖ್ಯಸ್ಥೆಯಾಗಿರುವಂಥ ಶ್ರೀಮತಿ ಗೀತಾ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ STMCಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಬಶೀರ್ ಸರ್ ಇದ್ದಾರೆ ಸರ್. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಕ್ಕೂ ನಮಗೆ ಪ್ರೋತ್ಸಾಹವನ್ನು ನೀಡ್ತಿರುವಂಥ ಶ್ರೀಯುತ ರಹೀಂ ಉಚ್ಚಿಲ್ ಸರ್ ನಮ್ಮೊಂದಿಗಿದ್ದಾರೆ ಸರ್. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪೋಷಕ ಬಂಧು ಮಿತ್ರರಿದ್ದೀರಿ. ನಿಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಕ ವೃಂದದವರು ಇದ್ದಾರೆ. ಹಾಗೆ ಪ್ರೀತಿಯ ಮಕ್ಕಳು, ನಿಮ್ಮ ಕಾರ್ಯಕ್ರಮ ಇವತ್ತು, ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದೀರಿ. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಿಸ್ತಾ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿ ಗೌರವ ನಮ್ಮೊಟ್ಟಿಗಿದ್ದೀರಿ. ಹಾಗೆ ಎಲ್ಲ ಪ್ರೀತಿಯ ಪೋಷಕರಿದ್ದೀರಿ, ಹಾಗೆ ಹಿರಿಯ ವಿದ್ಯಾರ್ಥಿಗಳು ಇದ್ದೀರಿ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೀವಿ. ಈಗ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಂತ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಸನ್ಮಾನ್ಯ ಮತ್ತಡಿ ಸರ್ ಇವರಲ್ಲಿ ವಿನಂತಿಸಿದ್ದೇನೆ. ಎಲ್ಲ ಮಕ್ಕಳಿಗೆ ಗೊತ್ತಿರ್ಬೋದು, ಮತ್ತಡಿ ಸರ್ ಅವರು ಕೇವಲ ಪುರಸಭೆಯ ಮುಖ್ಯಾಧಿಕಾರಿಗಳು ಮಾತ್ರ ಅಲ್ಲ, ಅತ್ಯುತ್ತಮವಾದ ಸಾಹಿತಿಗಳು, ಲೇಖಕರು, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಕೂಡ ಕೆಲಸವನ್ನು ಮಾಡಿದವರು. ಹಾಗಾಗಿ ಶಾಲೆಯಿಂದ ಅವರಿಗೆ ತುಂಬ ಪ್ರೀತಿ. ನಮ್ಮ ಈ ಉತ್ತಮವಾದ ಕಾರ್ಯಕ್ರಮ ತಾವು ದೀಪಗೊಳಿಸಬೇಕು ಸರ್. ತಮಗೆ ಆತ್ಮೀಯ ಸ್ವಾಗತ ಅನ್ವಯಿಸಿ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.
ನಮ್ಮ ಬೇಕು ಬೇಡಗಳಿಗೆ ಸದಾ ಸ್ಪಂದಿಸಿದ್ದೀರಿ. ಅನೇಕ ಕಾರ್ಯಕ್ರಮ ಮಾಡೋ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ನಾವು ನೀವು ಸೇರಿಕೊಂಡು. ಆ ಯೋಜನೆಗಳು ಇನ್ನಷ್ಟು ಕೆಲವು ಕಾರ್ಯರೂಪಕ್ಕೆ ಬರಬೇಕಷ್ಟೇ. ತಮ್ಮ ಸಹಕಾರ ನಮಗೆ ಬಹಳ ಮುಖ್ಯ. ತಮಗೆ ಕಾಣ್ತದೆ ನಮ್ಮ ಶಾಲೆಯಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಆಗಬೇಕಿತ್ತು, ನೀವಿನ್ನೂ ಮನಸ್ಸು ಮಾಡಲಿಲ್ಲ. ಇವತ್ತಾದರೂ ಏನಾದರೂ ಒಂದು ಬೇರೆ ಏನಾದರೂ ಯೋಜನೆಗಳಿದ್ದರೆ, ನಮ್ಮ ಕೌನ್ಸಿಲರ್ ಸರ್ ಕೂಡ ಇದ್ದಾರೆ, ಪಕ್ಕದ ಕೌನ್ಸಿಲರ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಮಕ್ಕಳು ಆಚೆಯಿಂದ ಬರ್ತಾರೆ, ಇಲ್ಲಿಂದ ಕೂಡ ಬರ್ತಾರೆ. ಹಾಗಾಗಿ ತಾವು ಸ್ವಲ್ಪ ಮನಸ್ಸು ಮಾಡಿದರೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕಾರ ಆಗ್ಬೋದು ಅಂತ ಹೇಳ್ತಾ ತಾವು ಉದ್ಘಾಟಕರ ಮೇಲೆ 2 ಮಾತಾಡಬೇಕಂತ ವಿನಂತಿಸಿದ್ದೇನೆ. ವೇದಿಕೆಯಲ್ಲಿರುವ ಸಭಾಂಗದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ನಮ್ಮ ಪುರಸಭೆಯ ಸದಸ್ಯರಾದ ಸಲೀಂ ಸರ್ ಅವರೇ, ವೇದಿಕೆಯಲ್ಲಿರುವ ನಮ್ಮ ಪತ್ರಕರ್ತ ಮಿತ್ರರಾದ ದಿನೇಶ್ ಹಾಗೂ ಎಲ್ಲ ನಮ್ಮ ವೇದಿಕೆಯಲ್ಲಿರುವ ಮಿತ್ರರೇ ಹಾಗೂ ಬಂದಿರುವಂತೆಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ನಮ್ಮ ಪ್ರೇರಕ ಶಿಕ್ಷಕ ವೃಂದದವರೇ ಹಾಗೂ ಮನೆಯ ಪೋಷಕರು ಎಲ್ಲ ಬಂದಿರುವಂತೆಲ್ಲ ಗಣ್ಯರೇ, ಇವತ್ತು ಎಲ್ಲ ಮಕ್ಕಳಿಗೆ ಮೊದಲಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ, ಮಕ್ಕಳು ಇವತ್ತು ಯಾವುದೇ ಕಾರಣಕ್ಕೂ ಯಾರೇ ಮಾತಾಡಿದರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಇವತ್ತು ಮಕ್ಕಳ ದಿನಾಚರಣೆ, ಹಾಗಾಗಿ ಯಾರೂ ನಾವು ಮಾತಾಡೋದಿಲ್ಲ ಜಾಸ್ತಿ. ಮನೆಯವರಿಗೆ ಒಂದು ಮಾತು, ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ ಅನ್ನೋ ಅಲ್ಲಿಗೆ ಮಾತ್ರ ಸೀಮಿತ ಆಗದೆ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಎಲ್ಲಿದ್ದಾರೆ, ಈ ಬಗ್ಗೆ ನಾವು ಪ್ರತಿ ಕ್ಷಣವೂ ಕೂಡ ಮಕ್ಕಳನ್ನು ನಾವು ಕಣ್ಣಿಟ್ಟು ನೋಡಬೇಕಾದ ಕಾಲ ಇದು. ಹಾಗೆ ಮಕ್ಕಳು ಯಾರ ಆಸ್ತಿಯೂ ಅಲ್ಲ, ನನ್ನ ಮಕ್ಕಳು ತಂದೆ ತಾಯಿ ಆಸ್ತಿಯೂ ಅಲ್ಲ, ಮತ್ತು ಊರಿನ ಇಂಥ ಶಾಲೆಯ ಆಸ್ತಿಯೂ ಅಲ್ಲ. ಮಕ್ಕಳು ಅವರದೇ ಒಂದು ಪ್ರತಿಭೆಗಳಿದೆ, ಅದು ಅರಳುತ್ತಾ ಹೋಗಬೇಕು. ಅದು ಅರಳಲಿಕ್ಕೆ ಬೇಕಾದ ಮಕ್ಕಳಲ್ಲಿರುವಂಥ ಆ ಪ್ರತಿಭೆಗಳು ಅರಳುವಂಥದ್ದು ಎಷ್ಟು ಸಾಧ್ಯತೆ ಅದಕ್ಕೆ ಪೂರಕವಾದ ವಾತಾವರಣಗಳು ಶಾಲೆ, ನೆರೆಕರೆ, ಮನೆ, ಕುಟುಂಬ ಎಲ್ಲವೂ ಕೂಡ ಆಗಬೇಕು. ಈ ರಾಷ್ಟ್ರದಲ್ಲಿ ಒಂದು ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಮಕ್ಕಳು ಪಡ್ಕೊಂಡು ಈ ದೇಶಕ್ಕೆ ಮಾದರಿಯಾಗಿ, ಜಗತ್ತಿಗೆ ಮಾದರಿಯಾಗಿ ಒಂದು ಸಮಾಜದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವಂಥ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ ಅನ್ನೋ ಸಂಕಲ್ಪದೊಂದಿಗೆ ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದರಿಂದಾಗಿ ನಾನು ಹೋಗಲೇಬೇಕಾದ, ಮತ್ತು ಮಾಸ್ಟರ್ಗಳು ಇಲ್ಲಿ ಕ್ರಿಯಾಶೀಲ ಶಿಕ್ಷಕರಿದ್ದಾರೆ, ಇವರು ಬಹಳಷ್ಟು ಶ್ರಮಪಟ್ಟು ಏನೆಲ್ಲ ಸಾಧ್ಯತೆ ಅಷ್ಟು ಇದನ್ನೇ ನಮ್ಮಲ್ಲಿ ಅಲ್ಲಿಂದೆಲ್ಲ ಸೌಲಭ್ಯಗಳನ್ನು ತಂದು ಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಒಂದು ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಒಂದು ದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಅರ್ಜೆಂಟ್ ಹೋಗಬೇಕು, ಸಾರಿ ಕ್ಷಮಿಸಬೇಕು ಎಲ್ಲರೂ. ಮಾತನಾಡಿರುವಂಥ ಮತ್ತಳಿ ಸರ್ ಅವರಿಗೆ, ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ಅತಿಥಿಯಾಗಿ ಉಪಸ್ಥಿತಿದ್ದಂಥ ನಮ್ಮ ಪುರಸಭೆಯ ಆರೋಗ್ಯಾಧಿಕಾರಿ ಲೀಲಿ ಮೇಡಮ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇದೀಗ ನಮ್ಮ ನಿರಂತರವಾಗಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಮಕ್ಕಳು ಕೂಡ ದಿನಪ್ರತಿ ಪ್ರಾರ್ಥನೆಯಲ್ಲಿ ಹೇಳುವಂಥ ಸಂವಿಧಾನದ ಪ್ರಸ್ತಾವನೆಯನ್ನು ನುಡಿಬೇಕಂತೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಹಬಾಸ್ 3ನೇ ತರಗತಿ ಇವರು ವಿನಂತಿಸಿದ್ದೇನೆ. ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ
ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮೆಲ್ಲ ಮಕ್ಕಳು ಕೂಡ ಬಹಳ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ದೇಶದ ಭಾರತ ಉತ್ತಮ ಆಗಬಹುದು ನಾವೆಲ್ಲೂ ಕೂಡ ತಿಳ್ಕೊಂಡಿದ್ದೇವೆ. ಶಾಬಾಸ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿಕೊಂಡು ಬರಲಿಕ್ಕಿದ್ದೇವೆ. ಮುಖ್ಯವಾಗಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು, ಕಳೆದ ಬಾರಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿ ಮಂಡ್ಯದಲ್ಲಿ ನಡೆದಂಥ ಮೈಸೂರು ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ 6 ಮಂದಿ ಇದ್ದರು. ಈ ವರ್ಷ ಮೈಸೂರು ವಿಭಾಗವನ್ನು ಫುಟ್ಬಾಲ್ನಲ್ಲಿ 2 ವಿದ್ಯಾರ್ಥಿಗಳು ಪ್ರತಿನಿಧಿಸಿರ್ತಾರೆ. ಇಬ್ರಾಹಿಂ ಖಲೀಲ್ ಹಾಗೂ ಮೊಹಮ್ಮದ್ ಫೈಜಲ್ ಅವರು. ಈ ವಿದ್ಯಾರ್ಥಿಗಳನ್ನು ನಾವು ವೇದಿಕೆಯಲ್ಲಿ ನಾವು ಗೌರವಿಸಿದ್ದೇವೆ. ಮೊಹಮ್ಮದ್ ಫೈಜಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು ದಕ್ಷಿಣ ಉಳ್ಳಾಲ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಫುಟ್ಬಾಲ್ನಲ್ಲಿ ಪ್ರತಿನಿಧಿಸುವುದು ನಮ್ಮ ಶಾಲೆ ಮಾತ್ರ, ಬೇರೆ ಯಾವ ಶಾಲೆ ಕೂಡ ಪ್ರತಿನಿಧಿಸುವುದಿಲ್ಲ. ಇಂಡಿಪೆಂಡೆನ್ಸ್ ಕಪ್ ಅಲ್ಲಿ ಕೂಡ ನಾವು ಭಾಗವಹಿಸ್ತೇವೆ. ಕಳೆದ ವರ್ಷ ಕೂಡ ಫುಟ್ಬಾಲ್ ಅಲ್ಲಿ ನಾವು ತಾಲೂಕಲ್ಲಿ ವಿಜೇತರಾಗಿದ್ದೇವೆ. ಈ ಸರಿ ವಿಭಾಗ ಮಟ್ಟದಲ್ಲಿ ಕೂಡ ಇಬ್ಬರು ಭಾಗವಹಿಸ್ತಾರೆ. ಶಾಲೆಯ ಕೀರ್ತಿಯನ್ನು ಎಲ್ಲ ಕಡೆ ಕೂಡ ಪ್ರೋತ್ಸಾಹಿಸಿದಂಥ ನಮ್ಮ ವಿದ್ಯಾರ್ಥಿಗಳು ಇವರು ನಮ್ಮೆಲ್ಲ ಅತಿಥಿಗಳು ಗೌರವಿಸಬೇಕು. ಅವರಿಗೆ ಶಾಲೆ ಪರವಾಗಿ ಕೂಡ ನಾವೊಂದು ಗೌರವವನ್ನು ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ GI ಅವರು ನಮ್ಮೆಲ್ಲ ಟಿ ಶರ್ಟ್ಗಳಿರುವುದು GI ಅವರದ್ದು, ನಮ್ಮ ಶಾಲೆಯಲ್ಲಿ ಇರ್ಬೋದು ಎಲ್ಲರಿಗೂ ಕೂಡ GI ಅವರ ಒಂದು ಟಿ ಶರ್ಟ್ನ ಕೊಡ್ತೇವೆ. ಅವರದ್ದು ಕೂಡ ಒಂದು ಸ್ಮರಣಿಕೆಯನ್ನು ಕೂಡ ನೀಡಿ ಎಲ್ಲ ಅತಿಥಿಗಳು ಸೇರಿ ನಮ್ಮ ಇಬ್ಬರು ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ವಿನಂತಿಸಿದ್ದೇನೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಕೂಡ ಸ್ವಲ್ಪ ಮುಂದೆ ಬರಬೇಕು. GI ಅವರು ಕೂಡ ಒಂದು ಸ್ಮರಣಿಕೆಯನ್ನು ಕೂಡ ನೀಡ್ತಿದ್ದಾರೆ. ಅವರಿಗೆ ಕ್ಲಾಪ್ಸ್ ಬರಬೇಕು ಮಕ್ಕಳೇ. ಅಭಿನಂದನೆಗಳು ಮಕ್ಕಳಿಗೆ. ಇದೇ ಫುಟ್ಬಾಲ್ನಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿ ಜಿಲ್ಲೆಯಲ್ಲಿ ಕೂಡ ಪ್ರಥಮ ಸ್ಥಾನ ಪಡೆದಿರುವಂಥ ಫಜಲ್, ಸುಹೇಬ್, ಶಯಾನ್, ರೈಸ್, ಸಲ್ಮಾನ್ ಫಾರಿಶ್ ತಾವು ಕೂಡ ಬರಬೇಕು. ಇವರಿಬ್ಬರು ಮೈಸೂರು ವಿಭಾಗಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಜಿಲ್ಲೆಯಲ್ಲಿ ಭಾಗವಹಿಸಿರುವಂಥ ಫಜಲ್ ಅವರು, ಸುಹೇಬ್, ಶಯಾನ್, ರೈಸ್ ಮತ್ತು ಸಲ್ಮಾನ್ ಫಾರಿಶ್ ದಯವಿಟ್ಟು ಬರಬೇಕು. ನಮ್ಮ ತಂಡ ಹಜರತ್ ಸೈಯದ್ ಮದನಿ ಶಾಲೆಯೊಟ್ಟಿಗೆ ಸೇರಿಕೊಂಡು ಜಿಲ್ಲೆಯಲ್ಲಿ ಪ್ರತಿನಿಧಿಸಿದೆ. ಶಯನ್, ರೈಸ್, ಫಜಲ್, ಸುಹೇಬ್, ಸಲ್ಮಾನ್ ಫಾರಿಶ್ ಬಹುಶಃ ಮೈಸೂರು ವಿಭಾಗಕ್ಕೆ ಹೋಗಬೇಕಿತ್ತು. ಈ ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಕಾಲಿಗೆ ಇಂಜುರಿ ಆಗಿದ್ದರಿಂದ ಅದನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಕೂಡ ನಾವು GI ವತಿಯಿಂದ ಹಾಗೂ ನಮ್ಮ ಶಾಲೆ ವತಿಯಿಂದ ನಾವು ಗೌರವಿಸ್ತೇವೆ. ಶಾಲು ಅವ್ರಿಗೆ ಶಾಲು ಕೊಡಿ. ಆಯ್ತು ಇದ್ದೀರಾ? ಮುಂದಿನ ವರ್ಷ ಕೂಡ ನಮ್ಮ ಶಾಲೆಯ ಕ್ರೀಡಾ ತಂಡಗಳು ಭವಿಷ್ಯದಲ್ಲಿ ಉತ್ತಮ ತಂಡ ಆಗಲಿ ತಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕಾಗ್ತದೆ ನಮ್ಮ ಮಕ್ಕಳಿಗೆ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ಈಗ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದಂಥ ವಿದ್ಯಾರ್ಥಿಗಳು. ಈಗ ಗೋವಿಂದರಾಜು ಫುಟ್ಬಾಲ್ ಹಾಗೂ ಮಿಮಿಕ್ರಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮೊನ್ನೆ ವಿನ್ ಆಗಿದೆ. ಫುಟ್ಬಾಲಲ್ಲಿ ವಿಜೇತರಾದ ಗೋವಿಂದರಾಜು ಬರಬೇಕು ವೇದಿಕೆಗೆ. ಹಾಗೆ ಇರ್ಫಾನ್ ಫುಟ್ಬಾಲಲ್ಲಿ ತಾಲೂಕು ಮಟ್ಟವನ್ನು ಪ್ರದೇಶಿಸಿ ತಾಲೂಕಿನಲ್ಲಿ ವಿಜೇತರಾದವರು.
ಪ್ರಥಮ ಸ್ಥಾನ ಬಂದವರು. ಹಾಗೆ ರಾಫಿದ್ ಶಿಯಾಮ್ ರಿಫಾಜ್ ಫುಟ್ಬಾಲ್ ಮತ್ತು ಕರಾಟೆಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ರಿಫಾಜ್ ಅವರು ಫುಟ್ಬಾಲಲ್ಲಿ ಪ್ರಥಮ ಸ್ಥಾನ, ಕರಾಟೆಯಲ್ಲಿ ದ್ವಿತೀಯ ಸ್ಥಾನ. ಶೈಮಾ ಕರಾಟೆಯಲ್ಲಿ ತೃತೀಯ ಸ್ಥಾನ ತಾಲೂಕು ಮಟ್ಟದಲ್ಲಿ. 400 ಮೀಟರ್ ಓಟದಲ್ಲಿ ಹುಬ್ಳಿಯಲ್ಲಿ ನಮ್ಮ ಈ ದಿವಸದ ಕಾರ್ಯಕ್ರಮಕ್ಕೆ ಶ್ರೀಯುತ ನಾರಾಯಣ ಸರ್ ಅವರು ಆಗಮಿಸಿದರೆ ಅತ್ಯುತ್ತಮ ಕೃಷಿಕರು, ಮಕ್ಕಳ ಮೇಲೆ ಶಾಲೆ ಮೇಲೆ ಅತ್ಯಂತ ಪ್ರೀತಿ ಗೌರವದ ಹೊಂದಿರುವಂಥ ಒಬ್ಬ ಉತ್ತಮ ಕೃಷಿಕರು ಆಗಿರುವಂಥ ಶ್ರೀಯುತ ಬಿ ನಾರಾಯಣ ಅವರು. ನಾವೆಲ್ಲರೂ ಕೂಡ ಬಿಡಿ ನಾರಾಯಣ ಅಂತೇಳಿ ನಾವು ಕರೀತೇವೆ. ಸರ್ ತಾವು ಬಂದಿದ್ದೀರಿ, ತಮ್ಮನ್ನು ಅತ್ಯಂತ ಗೌರವವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಇಫಾಜ್ ಅವರು. ಹಾಗೆ ರಯಾನ್ ಕರಾಟೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂಥ ರಯಾನ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ನಾವು ಗೌರವಿಸಿದ್ದೇವೆ. ಇಫಾಸ್, ರಯಾನ್ ಇವರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ಪ್ರತಿನಿಧಿಸಿ ತಾಲೂಕು ಮಟ್ಟದಲ್ಲಿ ವಿಜೇತರಾದಂಥ ನಮ್ಮ ಪ್ರೀತಿಯ ಕ್ರೀಡಾಪಟು ವಿದ್ಯಾರ್ಥಿಗಳು. ಶೈಮಾ ಹುಬ್ಬಳ್ಳಿ ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ, 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ, ಹಾಗೆ ಕರಾಟೆಯಲ್ಲಿ ತಾಲೂಕಲ್ಲಿ ತೃತೀಯ ಸ್ಥಾನ ಪಡೆದಿರುವಂಥ ಕ್ರೀಡಾಪಟು. ನಮ್ಮ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಒಂದು ಗ್ರೂಪ್ ಫೋಟೋ ಆಯಿತಾ? ಆಸಿಫ್ ತಿಳಿಸಿದೆ ಸರ್. ಆಗ ಇವ್ರು ಬರೋ ಮುಂಚೆ ಆಗಿತ್ತು ಅಲ್ಲ, ಇವರು ಬರೋ ಮುಂಚೆ. ಅಭಿನಂದನೆಗಳು ಮಕ್ಕಳಿಗೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಾರಾಯಣ ಅವರು ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಭಾಗವಹಿಸೋರು. ಶಾಲಿಲ್ಲ. ನಮ್ಮ ಶಾಲೆಯ ಬಾಲಕಿಯರ ಥ್ರೋಬಾಲ್ನ ವಿಜೇತರು. ಥ್ರೋಬಾಲ್ ತಾಲೂಕು ನಮ್ಮ ವಿಭಾಗದಲ್ಲಿ ಹೋಬಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂಥ ಫೆಂಜಾನ ನಾಯಕತ್ವ ತಂಡ. ಫೆಂಜಾ, ಫಾಹಿಮಾ, ಶಬೀದಾ, ಅಫೀಫಾ, ಆಶಿಕಾ ಎರಡು ಬರಬೇಕು ಮಕ್ಕಳು, ಇಲ್ಲಿ ಬನ್ನಿ. ಕನ್ಜಾ, ಸಫಾ, ಶಾಜ್ಮಾ, ಹೀನಾ ಹಾಗೂ ಶಮೀಮಾ ದಯವಿಟ್ಟು ವೇದಿಕೆಗೆ ಬನ್ನಿ. ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶಾಜ್ಮಾ ಅವರು ಕನ್ನಡ ಕಂಠಪಾಠದಲ್ಲಿ ಕೂಡ ಮೊನ್ನೆ ಪ್ರಥಮ ಸ್ಥಾನ ಪಡೆದಿದ್ದಾರೆ, ಮೊನ್ನೆ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದವರು ಪ್ರತಿಭಾ ಕಾರಂಜಿಯಲ್ಲಿ. ಹಾಗೆ ಹೀನಾ, ಶಮೀಮಾ. ಅದರ ಜೊತೆಗೆ ಈಗ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಆಯ್ಕೆಯಾದವರು, ಅದರಲ್ಲಿ ಗೋವಿಂದರಾಜು, ಫೈಮಾ ಹಾಗೆ ನಫೀಸಾ ಸಜ್ಮಾನ್ ಅವರಿಗೆ ನಾವು ಈಗಾಗಲೇ ಗೌರವಿಸಿದ್ದೇವೆ. ಈಗ ಮನೋಜ್ ಕ್ಲೇ ಮಾಡೆಲಿಂಗಲ್ಲಿ ವಿಜೇತರಾದ ಮನೋಜ್ ಅವರು ಬರಬೇಕು. ಮನೋಜ್ ಕ್ಲೇ ಮಾಡೆಲಿಂಗಲ್ಲಿ ವಿಜೇತರಾದ ಮನೋಜ್ ಅವರು ಕೂಡ ಅವ್ರಿಗೆ ಕೂಡ ಒಟ್ಟಿಗೆ ಗೌರವಿಸಿ. ಕ್ಲೇ ಮಾಡೆಲಿಂಗಲ್ಲಿ ಒಂದು ತಾಲೂಕಿಗೆ ಆಯ್ಕೆಯಾಗಿದ್ದಾನೆ. ನಾಡ್ದು ಡಿಸೆಂಬರ್ ತಿಂಗಳ 5 ತಾರೀಕಿಗೆ ತಾಲೂಕು ಮಟ್ಟದ ಪ್ರತಿಭಾ ನಡೆಯಲಿಕ್ಕಿದೆ. ಅದರಲ್ಲಿ ಆಯ್ಕೆಯಾದವರು ಪ್ರತಿಭಾ ಕ್ಲೇ ಮಾಡೆಲಿಂಗ್. ಆಮೇಲೆ ಗೋವಿಂದರಾಜ್ ಮಿಮಿಕ್ರಿಯಲ್ಲಿ ಆಯ್ಕೆಯಾಗಿದ್ದಾರೆ. ಫಾತಿಮಾ ಫೈಮಾ ಅಭಿನಯ ಗೀತೆಯಲ್ಲಿ, ಶಾಜ್ಮಾ ಅವರು ಕನ್ನಡ ಕಂಠಪಾಠದಲ್ಲಿ ಸುಮಾರು 4 ಮಂದಿ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಹಾಗೆ ಎಲ್ಲ ನಮ್ಮ ಅತಿಥಿ ಬಹುಶಃ ನಮ್ಮ ನಾರಾಯಣ್ ಸರ್ ಅವರು ಫಸ್ಟ್ ಟೈಮ್ ನಮ್ಮ ಶಾಲೆಗೆ ಬರುವಂಥದ್ದು. ಇದು ಶಾಲೆ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಸುಮಾರು 219 ಮಂದಿ ಇದ್ದಾರೆ. ಒಂದು 8 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ 32ರಿಂದ 35 ಮಕ್ಕಳು ಇದ್ದಂಥ ಶಾಲೆ ಮುಚ್ಚುವ ಹಂತದಲ್ಲಿತ್ತು. ಬಹುಶಃ ಈ ಸಮಯದಲ್ಲಿ ಈಗ 219 ಮಕ್ಕಳು ತುಂಬಿರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತಂದಿದೆ. ಒಂದು ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳೇ, ನಿಮಗೆ, ನಮಗೆಲ್ಲ ನಿಮ್ಮ ಬೆನ್ನು ನೀವು ತಟ್ಟಿಕೊಡಬೇಕು. ಪೇರೆಂಟ್ಸಿಗೆ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸಿದ್ದೇವೆ. ಈ ಭಾಗದಲ್ಲಿ ಜನವಸತಿ ಇಲ್ಲ, ಬಹುಶಃ ಬೇರೆ ಬೇರೆ
ಬೇರೆ ಕಡೆ ಜನವಸತಿ ಇರುವಂಥದ್ದು. ಆದರೂ ಕೂಡ ನಮ್ಮ ಶಾಲೆಯನ್ನು ಗುರುತಿಸಿಕೊಂಡು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳಂತ ಕಳಿಸಿಕೊಡ್ತಿದ್ದೀರಿ. ಹಾಗೆ ಎಲ್ಲರಿಗೂ ಕೂಡ ನಾವು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿಕೊಡ್ತಿದ್ದೇವೆ. ಕ್ರೀಡೆಯಲ್ಲಿ ಕೂಡ ಸಾಧನೆ ಮಾಡಿದೆ. ಸಹಕಾರ ಬಹಳ ಅಗತ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಸಹಕರಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕು ತಮ್ಮ ವಿನಂತಿಸಿಕೊಳ್ಳುತ್ತಾ ನಾವು ಈಗ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ GIE ಅವರು ಕೊಡಲ್ಪಡುವಂಥ ಒಂದು ಬಹುಮಾನ ನೀಡ್ತಿದ್ದೇವೆ. ನಮ್ಮ GIE ಅವರು LKG ಇಂದ 1ನೇ ತರಗತಿ ಮರಿಯಂ ರಿಹಾ, UKGಯ ಮರಿಯಂ ರಿಹಾ. ಕ್ಲಾಪ್ಸ್ ಬರಬೇಕು ಮಕ್ಕಳೇ. ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡ್ನ ಆಯಿಷಾ ಲುಹಾ, ಫಸ್ಟ್ ಸ್ಟ್ಯಾಂಡರ್ಡ್ನ 1ನೇ ತರಗತಿ ಆಯಿಷಾ ಲುಹಾ. ಎಲ್ಲ ಅಲ್ಲೇ ನಿಲ್ಲಿ ಸರ್, ಅವರು ಅಲ್ಲೇ ನಿಲ್ಲಿ. ಹಾಗೆ 2ನೇ ಕ್ಲಾಸಿಯ ಅಮೀದಾ, 2ನೇ ಕ್ಲಾಸಿನ ಅಮೀದಾ. ಎಲ್ಲ 7, 8, 9 ಮಂದಿ ಒಟ್ಟಿಗೆ. 3ನೇ ಕ್ಲಾಸಿನ ಫಾತಿಮಾ ಫಿದಾ. 4ನೇ ಕ್ಲಾಸಿನ ಸಾಗರ್ ಹೇಳಿದಿರಿ. 5ನೇ ಕ್ಲಾಸ್ ಅಲಿಮಾ ನುಹಾ. 6ನೇ ಕ್ಲಾಸ್ ನಫೀಸಾ ಶಜ್ಮಾ. 7ನೇ ಕ್ಲಾಸ್ ಫಾತಿಮತ್ ಆಶಿಕಾ. ಸಾಗರ್ ಅಲಿಮಾ ನುಹಾ, ಫಾತಿಮಾ ಶಜ್ಮಾ ಎಲ್ಲಿದೆ? ಫಾತಿಮತ್ ಆಶಿಕಾ 7ನೇ ಕ್ಲಾಸ್ ಇದ್ದು. ನಮ್ಮ GIE ಅವರು ಕ್ರೀಡೆ ಜೊತೆಗೆ ಕಲಿಕೆಯಲ್ಲಿ ಕೂಡ ಮುಂದುವರಿದಂಥ ಮಕ್ಕಳಿಗೆ ಸುಮಾರು 2 ವರ್ಷ ಹಿಂದೆ ಅವರು ಹೇಳಿದ ಮಾತುಗಳು ನನಗೆ ಗೊತ್ತಿದೆ. ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಬೇಕು, ಸ್ಪೋಕನ್ ಇಂಗ್ಲೀಷ್ ಬೇಕು ಇಲ್ಲಿ ಶಾಲೆಯಲ್ಲಿ ಅಂತ. ನಮಗೆ ಸ್ಪೋಕನ್ ಇಂಗ್ಲೀಷಿಗೆ ಒಂದು ಟೀಚರ್ ಈಗ ಅಲಾಟ್ಮೆಂಟ್ ಆಗಿದೆ. ಆರ್ಟ್ಗೆ ಒಂದು, ಮ್ಯೂಸಿಕ್ ಅಂತೇಳಿ ಒಂದು ಟೀಚರ್ ಅಲಾಟ್ಮೆಂಟ್ ಆಗಿದೆ. ಯೋಗ ಮತ್ತು ದೈಹಿಕ ಶಿಕ್ಷಣಕ್ಕೆ ಇನ್ನೊಬ್ಬರು ಶಿಕ್ಷಕರನ್ನು ಕೂಡ ಸರ್ಕಾರ ನಮಗೆ ಒದಗಿಸಿ ಕೊಟ್ಟಿದೆ. ಹಾಗಾಗಿ ಸರ್ಕಾರಕ್ಕೆ ಕೂಡ ಅಭಿನಂದನೆ ಸಲ್ಲಿಸಬೇಕು, ವಿಶೇಷವಾದಂಥ ನಮ್ಮ ಶಾಲೆ ಗುರುತಿಸಿದ್ದಕ್ಕಾಗಿ. ಇದೆಷ್ಟು 9 ಮಂದಿ ವಿದ್ಯಾರ್ಥಿಗಳು ನಮ್ಮ ಬೆಸ್ಟ್ ಸ್ಟೂಡೆಂಟ್ಸ್. ಎಲ್ಲ ವಿಭಾಗಗಳಲ್ಲಿ ಕೂಡ ಅವರನ್ನು ಗುರುತಿಸಿಕೊಂಡು ನಾವು ಕೊಟ್ಟಿದ್ದೇವೆ. ತಮ್ಮಂಥ ಅವರನ್ನು ಗುರುತಿಸುವಂಥ ಗುಣ ಇದ್ದರೆ ಕೂಡ ನಮಗೆ ಇನ್ನಷ್ಟು ಪ್ರೇರಣಾದಾಯಕ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ತಮ್ಮ ಈ ಒಂದು ಗೌರವ ಅಭಿನಂದನೆಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಯಾವುದು ಮಕ್ಕಳಿಗೆ ಖುಷಿ ಆಗ್ತದೆ. ನಾಳೆ ನೀವು ಕೂಡ ಈ ಒಂದು ಹಂತದಲ್ಲಿ ಬಂದು ನಿಲ್ಲಬೇಕು. ಎಲ್ಲರಿಗೂ ಕೂಡ ಅವಕಾಶ ಇಲ್ಲ, ಆದರೆ ನಾವು ಆ ಕುದುರೆಯ ಹಿಂದೆ ಓಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಯಶಸ್ಸು ಅದು ಬಂದೇ ಬರ್ತದೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡಿದರೆ ಯಶಸ್ಸು ಬರ್ತದೆ. ಹಾಗಾಗಿ ನಿರಂತರ ಪ್ರಯತ್ನ ನಮ್ಮದು ಬಹಳ ಮುಖ್ಯ. ನಾವು ಏನಿಲ್ಲ, ನಾವು ಹಿಂದೆ ನಮಗೆ ಪ್ರಥಮ ಸ್ಥಾನ ಬರಲಿಕ್ಕೆ ಆಗುವುದಿಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ಈಗ ಸರ್ ಅವರು ಕೂತಲ್ಲಿ ಶುಭ ಹಾರೈಸಿದ್ದಾರೆ. ಬಹುಮಾನಗಳೆಲ್ಲ ಮಕ್ಕಳಿಗೆ ನೋಡಿ, ಕಲಿಕೆಯದ್ದು ಮತ್ತೆ ಕ್ರೀಡೆಯದ್ದು ಬಹುಮಾನಗಳೆಲ್ಲ ಬಾಕಿ ಇದೆ. ನಮ್ಮ ಸಭಾ ಕಾರ್ಯಕ್ರಮ ಆದ ಬಳಿಕ ಮಸೀದಿಗೆ ಹೋಗುವಂಥ ಸಮಯ ಇವತ್ತು. ಹಾಗಾಗಿ ಅದಕ್ಕೆ ನಾವು ಅವಕಾಶ ಮಾಡಿ ಕೊಡಬೇಕು. ಹಾಗಾಗಿ ಆ ನಂತರ ನಾವು ಬಹುಮಾನ ಕೊಡ್ತೇವೆ. ಮಧ್ಯಾಹ್ನ ನಂತರ ಡ್ಯಾನ್ಸ್ ಎಲ್ಲ ಕಾರ್ಯಕ್ರಮ ಇದೆ. ತಾವೆಲ್ಲೂ ಕೂಡ ಮತ್ತೆ ಬರಬೇಕು ನಮ್ಮ ಇಲ್ಲಿಗೆ. ಸರಿ. ಈಗ ನಮ್ಮ ಕಾರ್ಯಕ್ರಮದ ಅತಿಥಿಗಳಲ್ಲಿ ಹೋಗಿರುವಂಥ GIEಯ ಮೊಹಮ್ಮದ್ ಅವರು 2 ಮಾತಾಡಬೇಕು ನಂತಿಸಿದ್ದೇನೆ. ರಕ್ಷಕರ ಸಂಘದ ಸಭೆ ಉಂಟು, ಅದು ಮಹತ್ವಪೂರ್ಣ ಸ್ನೇಹ ಸಂಗಮ ಸಭೆ. ಅದಕ್ಕೆ ಎಲ್ಲ ರಕ್ಷಕರು ಇಲ್ಲಿ ಹಾಜರಿರಬೇಕೆ, ಯಾಕಂದರೆ ಅದರಲ್ಲಿ ಮಹತ್ವಪೂರ್ಣ ಅಂತೇಳಿ ಇವತ್ತು ಸಾರ್ ಹೇಳಿದರು 42 ಮಕ್ಕಳಿಂದ 217ಕ್ಕೆ ತಲುಪಿದೆ ಅಂತೇಳಿ. ಅದು ನಿಮ್ಮ ಪ್ರೋತ್ಸಾಹದಿಂದ, ಇಲ್ಲಿ ಕೂತವರ ಪ್ರೋತ್ಸಾಹದಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳು ಪ್ರತಿಭೆಯಲ್ಲಿ ಮತ್ತು ಪ್ರತಿಭಾ ಮತ್ತು ಆಟದ ಟೋಪದಲ್ಲಿ ತುಂಬ ಒಳ್ಳೆಯ ಪ್ರತಿಭೆಯನ್ನು ತೋರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮೈಸೂರು ಮಟ್ಟಕ್ಕೂ ಹೋಗಿ ಬಂದವರಿಗೂ ನನ್ನ ಶುಭ ಹಾರೈಕೆಗಳು. ಅಲ್ಲದೆ ಹೀಗೆ ಸಂವಿಧಾನದ ಪ್ರಸ್ತಾಪನೆಯನ್ನು ಓದಿದ ಮಗು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದೆ ಅಂತ ಮಾತು ನಮಗೂ ಇಷ್ಟು ದೊಡ್ಡದಾಗಿ ಮಾತಾಡಲಿಕ್ಕೂ ಆಗೋದಿಲ್ಲ. ಒಳ್ಳೆಯ ಶಿಕ್ಷಕರು ಮತ್ತು ಒಳ್ಳೆಯ ರಕ್ಷಕರಿದ್ದರೆ ನಮ್ಮ ದೇಶವು ಒಂದು ರೀತಿಯಲ್ಲಿ ಮುಂದುವರಿಯುತ್ತದೆ ಅಂತೇಳಿ ನನ್ನ ನಂಬಿಕೆ. ಮಕ್ಕಳ ದಿನಾಚರಣೆ ಶುಭಾಶಯಗಳೊಂದಿಗೆ ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ
ನನ್ನ ಶುಭ ಹಾರೈಕೆ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೀವು ಮುಂದುವರಿಸಿದ್ದೀರಿ. ಅದಕ್ಕೆ ಬೇಕಾಗಿ ಧನ್ಯವಾದಗಳು. ಅವಕಾಶಕ್ಕೆ ಧನ್ಯವಾದಗಳು. ಶುಭಾಶಯಗಳು. ಮತ್ತೊಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮುಂಚೆ ನಾವು ನಡೆದಿದೆ. ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರು ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಚಂದ್ರಶೇಖರ್ ಸರ್ ಅವರು ನಾವಿಲ್ಲಿ ಗೌರವಿಸಿದ್ದೇವೆ. ಆದರೆ ಈ ದಿವಸ ನಮ್ಮ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೊಂದು ಶಾಲನ್ನು ಹಾಕುವ ಮೂಲಕ ನಾವು ಗೌರವಿಸಲಿಕ್ಕಿದೆ. ಒಂದು ಸರ್ ಬನ್ನಿ. ಜನರ ಮಧ್ಯೆ ಕೂಡ ನಮ್ಮ ಶಾಲೆಯನ್ನು ಗುರುತಿಸಿಕೊಂಡು ಇಲಾಖೆ ನಮ್ಮ ಶಾಲೆಯ ಸಾಧನೆಗಾಗಿ ಅವರನ್ನು ಗುರುತಿಸಿ ಗೌರವಿಸಿದೆ. ಎಲ್ಲ ನಮ್ಮ ಶಿಕ್ಷಕರು ಕೂಡ ಬಂದರೆ ಒಳ್ಳೆಯದಿತ್ತು. HM ಸರ್ ಸರ್ ಇನ್ನಷ್ಟು ಪ್ರಶಸ್ತಿಗಳು ತಮ್ಮನ್ನು ಆರಿಸಿಕೊಂಡು ಒಂದು ವರದಿಯನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ನಿಷ್ಠುರವಾಗಿ ವರದಿಯನ್ನು ಮಾಡುವಂಥ ವರದಿಗಾರರಿದ್ದರೆ ಅದರಲ್ಲಿ ದಿನೇಶ್ ನಾಯಕ್ ಅವರು. ಯಾರಿಗೂ ಕೂಡ ಯಾವುದೇ ಕೂಡ ಲಾಬಿಗಳಿಗೆ ಬಗ್ಗದೆ ವರದಿಯನ್ನು ಮಾಡುವಂಥ ಒಬ್ಬ ವರದಿಗಾರರು ನಮ್ಮ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದೆ. ಸರ್, ತಾವು ಮಾತಾಡಬೇಕಾದ್ರೆ ವಿನಂತಿಸಿದ್ದೇನೆ. ಯಾವಾಗಲೂ ವರದಿಗೆ ಬರುವವರು, ವೇದಿಕೆಯಲ್ಲಿ ಕೂತ್ಕೊಳ್ಳೋದು ಕಮ್ಮಿ. ಇಲ್ಲಿ ಸಹ ವರದಿಗೆ ಬಂದದ್ದು ಆತ್ಮೀಯರಾದ ಮೋಹನ್ ಸಿರ್ಲಾರ್ ಅವರು ನಮಗೆ ವೇದಿಕೆಯಲ್ಲಿ ಇವತ್ತು ಕೂತ್ಕೊಳ್ಳಿಸಿದ್ದಾರೆ. ವೇದಿಕೆಯಲ್ಲಿ ಇರುವಂಥ ನನ್ನ ತುಂಬ ಆತ್ಮೀಯರು ತುಂಬ ಸಮಯದಿಂದ ನಂತರ ಸಿಕ್ಕಿದ್ರು. ನಾರಾಯಣನ್ನ ಮೋಹನ್ ಹೇಳಿದರು, ಅವರು ಬಿಡಿ ನಾರಾಯಣ ಅಂತ. ಅದರ ಹಿನ್ನೆಲೆ ಬೇರೆ ಉಂಟು. ಅಲ್ಲಿ ಅದನ್ನು ವೇದಿಕೆಯಲ್ಲಿ ಹೇಳಿದರೆ ಅವರಿಗೆ ಕಷ್ಟ ಆದೀತು. ಅದೇ ತುಂಬ ಒಂದು ಹೃದಯವಂತ ಮನುಷ್ಯ. ಅವರನ್ನು ಕಂಡು ತುಂಬ ಖುಷಿಯಾಯಿತು. ಹಾಗೆ ವೇದಿಕೆಯಲ್ಲಿ ನಮ್ಮ ಪುರಸಭಾ ಸದಸ್ಯರು ಹಿರಿಯರಾದ ಸಲಾಂ ಮುಚ್ಚಿಲ, ನನ್ನ ಆತ್ಮೀಯರು ಪತ್ರಕರ್ತರಾದ ಬಶೀರ್ ಕಲ್ಕಟ್ಟ, ಅಲ್ಲಿ ಸಲಾಂ ಅವರು ಇದ್ದಾರೆ ಹಿರಿಯರು. ಮತ್ತು ನಿಮ್ಮದೆಲ್ಲ ಹೆಸರು ಗೊತ್ತಿಲ್ಲ, ಮುಖ್ಯ ಶಿಕ್ಷಕರು ಹರೀಶ್, ಮೂರು ಸಲಾಂ ಅವರು, ಎಲ್ಲರಿಗೂ ಒಟ್ಟಿಗೆ ನಾನು ಸ್ವಾಗತಿಸುತ್ತಾ, ಇಲ್ಲಿ ಮಕ್ಕಳು ತುಂಬ ಕಡಿಮೆ ಆಗಿದ್ರು ಅಂತ ಹೇಳಿದರು. ಈಗ 200 ಚಿಲ್ಲರೆ 19 ಮಕ್ಕಳು ಬಂದಿದ್ದಾರೆ ಅಂದರೆ ಅದು ತುಂಬ ಖುಷಿ. ಸರ್ಕಾರ ಹೇಳ್ತದೆ ಕನ್ನಡ ಮಾಧ್ಯಮವನ್ನು ಉಳಿಸಿ ಅಂತ. ಆದರೆ ಸರ್ಕಾರದಿಂದ ಹೆಚ್ಚಿನ ಏನು ಅದಕ್ಕೆ ಅನುದಾನ ಬರುವುದಿಲ್ಲ ಅಂತ ಎಲ್ಲರಿಗೆ ಸಹ ತಿಳಿದ ವಿಷಯ. ಈ ಶಾಲಾಭಿವೃದ್ಧಿ ಸಮಿತಿಯವರು ಅದಕ್ಕೆ ಪಡುವಂಥ ಶ್ರಮ ನಿಜವಾಗಿಯೂ ಒಂದು ಮೆಚ್ಚತಕ್ಕಂದು. ಹಾಗೆ ಇಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಕರು ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡುವ ಮೂಲಕ ಇಂತಹ ಒಂದು ಉಚ್ಚಿಲದ ಈ ಶಾಲೆಯನ್ನು ಒಂದು ಮೇಲ್ದರ್ಜೆಗೆ ಕೊಂಡೋದದ್ದು ನಿಜಕ್ಕೂ ಶ್ಲಾಘನೀಯ. ಮಕ್ಕಳಿಗೆ ಭಾಷಣ ಕೇಳುವ ವ್ಯವಧಾನ ಖಂಡಿತ ಇಲ್ಲ. ಅವರು ಇವತ್ತು ಇಲ್ಲಿ ಸಾಂಸ್ಕೃತಿಕ ಒಂದು ಎಂಥ ಪ್ರದರ್ಶನಕ್ಕಾಗಿ ಬಂದಿರ್ತಾರೆ. ಆದರೆ ಇಲ್ಲಿ 90-95% ಈ ಕನ್ನಡ ಮಾಧ್ಯಮದ ಮಕ್ಕಳನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಮುಕ್ತವಾಗಿ ಇದ್ದಾರೆ ಅವರು, ಒಂದು ಯಾವುದೇ ಒಂದು ಭೀತಿ ಇಲ್ಲದೆ ಅವ್ರದ್ದು ಆ್ಯಟಿಟ್ಯೂಡ್ ನೋಡುವಾಗ ಖುಷಿ ಆಗ್ತದೆ. ಈ ಇಂಗ್ಲಿಷ್ ಮಾಧ್ಯಮ ಅಂದರೆ ಅದು ಒಂದು ಬಂಧನದಾಗಿ ಆಗಿದೆ ಮಕ್ಕಳಿಗೆ. ವಿಪರೀತ ಒತ್ತಡ. ಲಾಸ್ಟ್ ವೀಕಲ್ಲೇ ಒಂದು ನಾನು ತೊಕ್ಕೊಟ್ಟಿನ ಹೆಸರು ಬೇಡ, ಹೈಫೈ ಇಂಗ್ಲಿಷ್ ಮೀಡಿಯಂ ಶಾಲೆ, ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದ ಅಧ್ಯಕ್ಷರಿದ್ದಾರೆ, ದಯವಿಟ್ಟು ಬೇಸರ ಮಾಡಬೇಡಿ. ಅಲ್ಲಿ ಒಂದು ಮಗುವನ್ನು 2 ವರ್ಷದ ಮಗು ಕೆಳಗೆ ಬಿಡುವಾಗ ಅಲ್ಲಿ ತುಳುವಲ್ಲಿ ಪರೇಲ್ ಕಲ್ಲು ಅಂತ ಹೇಳ್ತಾರಲ್ಲ, ಸಣ್ಣ ಸಣ್ಣ ಕಲ್ಲು, ಅದು ತಾಯಿ ಹೋಗಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ ಅಜ್ಜಿ ಹತ್ರ, ಬಿಡಿ, ಮಕ್ಕಳಿಗೆ ಸ್ಪರ್ಶ ಸುಖ ಸಿಗಬೇಕು. ಕಾಲಿಗೆ ಅಲ್ಲ ಕಲ್ಲು ಚುಚ್ಚಿದ್ರೇನೆ ಅವರಿಗೊಂದು ಸ್ಪರ್ಶದ ಜ್ಞಾನ ಆಗಿ ಅದು ಅದರಿಂದ ಮಾನಸಿಕ ಆರೋಗ್ಯಕ್ಕೂ ಉತ್ತಮ. ಮಕ್ಕಳನ್ನು ಜಾಸ್ತಿ ನಿಬಂಧನೆಗೆ ಒಳಪಡಿಸಬೇಡಿ. ಅವರಿಗೆ ಆಟೋಟ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಿಡಿ. ಎಲ್ಲ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆದರೆ ನಾಳೆ ನರ್ಸ್ ಯಾರು ಸಿಗ್ತಾರೆ ನಮಗೆ ಆಸ್ಪತ್ರೆಯಲ್ಲಿ? ಕೆಳದರ್ಜೆಯ ಕೆಲಸವೂ ಇರ್ತದೆ. ಹಾಗೆ ನೋಡಿದರೆ ನಮ್ಮ ಕ್ಲಾಸಿನ ಲಾಸ್ಟ್ ಬೆಂಚರ್ಸ್ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಫಾರಿನ್ಗೆ ಹೋಗಿ ದುಡ್ಡು ಮಾಡಿದ್ದಾರೆ. ಹಾಗಾಗಿ ಮಕ್ಕಳು ಯಾರು ನಿಮ್ಮನ್ನು ಕೀಳಂತ ಭಾವನೆ ನಿಮ್ಮಲ್ಲಿ ಇರಿಸಬೇಡಿ. ಎಲ್ಲರಿಗೂ ನಿಮ್ಮದಾದ ಒಂದು ಟ್ಯಾಲೆಂಟ್ ಇದೆ, ಹಣ ಮಾಡುವ ಒಂದು ಯೋಗ ಸಿಗ್ತದೆ. ಒಂದು ಮಾಧ್ಯಮ ಈ ಕ್ಷೇತ್ರಕ್ಕೆ ಬಂದಾದರೆ ಸಹ ಒಂದು 10 ಜನರ ಕಾಂಟ್ಯಾಕ್ಟ್ ಸಿಕ್ಕಿದೆ, ಏನಾದರೂ ನಮಗೆ ಈ ಒಂದು ಕ್ಷೇತ್ರದಲ್ಲಿ ಖುಷಿ ಇದೆ. ಹಾಗಾಗಿ ಎಲ್ಲ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ನಿಮಗೆ ಹುದ್ದೆಗಳು ಖಂಡಿತ ಸಿಗುತ್ತಂತ ಹೇಳಿ ನನ್ನ ಸ್ವಲ್ಪ ಜಾಸ್ತಿ ಮಾತಾಡಿದೆ, 2 ಮಾತುಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಅರ್ಥಪೂರ್ಣವಾದಂಥ ಮಾತುಗಳೊಂದಿಗೆ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂಥ ದಿನೇಶ್ ನಾಯಕ್ ಸರ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ.
ಪ್ರೀತಿ ವಿದ್ಯಾರ್ಥಿ ವರದಿಗಾರ ಅಂತ ನಿಮಗೆ ಗೊತ್ತಿರುವ ವರದಿಗಾರ ಅಂದ್ರೆ ಏನು ಮಕ್ಕಳೇ ಗೊತ್ತಿದೆಯಾ? ಇವತ್ತೇನು ಕಾರ್ಯಕ್ರಮ ಆಗ್ತದೆ ಅದನ್ನು ಚಂದ ಮಾಡಿ ಅಕ್ಷರ ರೂಪದಲ್ಲಿ ಹಾಕಿ ಪೇಪರಲ್ಲಿ ಬರ್ತದೆ ನೋಡಿ. ನಾಳೆ ತನ್ನಷ್ಟಕ್ಕೆ ಬರುವುದಿಲ್ಲ, ಇವರೆಲ್ಲ ಕಳಿಸಿಕೊಟ್ಟದ್ದು ನೋಡಿ. ಇವರು ಹೊಸದಿಗಂತದ ಪತ್ರಿಕೆಯವರು, ವಾರ್ತಾ ಭಾರತಿಯವರು, ಆಚೆಗೆ ಬಶೀರ್ ಕಲ್ಕಟ್ ಅವರು ಮೊನ್ನೆ ನೀವು ನೋಡಿದಿರಿ, ಅವರೆಲ್ಲ ಬರೆದು ಕೊಟ್ಟದನ್ನು ನಾವು ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಹಾಗಾಗಿ ಅವರ ಶ್ರಮದಿಂದಾಗಿ ನಮ್ಮ ಕಾರ್ಯಕ್ರಮಗಳು ಹೊರಗಡೆ ಗೊತ್ತಾಗ್ತದೆ. ಅಲ್ಲೇ ಗೊತ್ತಾಗೋದಿಲ್ಲ, ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಜೋರು ಚಪ್ಪಾಳೆ ಕೊಡಿ. ನಾಳೆ ನಿಮ್ಮ ಮೂಲಕ ತುಂಬ ಜನ ವರದಿಗಾರರು ಇರ್ಬೋದು, ನೀವು ಕೂಡ ಅಂಥ ಒಳ್ಳೊಳ್ಳೆಯ ವರದಿಗಾರರಾಗಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡುತ್ತಾ ನಮ್ಮ ಇಲಾಖೆ ವತಿಯಿಂದ ಬಂದಿರುವಂಥ ನಮ್ಮ ಈ ಭಾಗದ ಕ್ಲಸ್ಟರ್ CRP ಅವರು, ಗೀತಾ ಶೆಟ್ಟಿ ಮೇಡಮ್ ಅವರು ಬೇರೆ ಬೇರೆ ಶಾಲೆಗಳಿಗೆ ಹೋಗಬೇಕಿತ್ತು. ಅವರು ಬೆಳಿಗ್ಗೆಯಿಂದ ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಯಾಕೆ ಹೋಗಿಲ್ಲ ನಾವು ಲೆಕ್ಕ, ಅವರು ಯಾವಾಗಲೂ ಕೆಲಸದ ಮೇಲೆ ತುರ್ತಳಿರುವವರು, ನಾನು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತೇಳಿ. ನಮ್ಮ ಕರೆಗೆ ಇದ್ದದ್ದೇ ನಮಗೆ ಬಹಳ ಖುಷಿ ಮೇಡಮ್. ತಾವು ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮೊದಲಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ, ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಪೋಷಕ ಮಹಾಸಭೆ ಅಂತೇಳಿ ನಮ್ಮ ಘನ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಬಹಳ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ, ಪೋಷಕ ಮಹಾಸಭೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಇವತ್ತೀಗ ಮೋಹನ್ ಸರ್ ಹೇಳಿದ್ರು ಯಾವಾಗಲೂ ಅರ್ಜೆಂಟಲ್ಲಿ ಇರ್ತಾರೆ ಅವರು ಅಂತ ಹೇಳಿ. ಈ ದಿವಸ ನನಗೆ ಈ ಶಾಲೆಯ ಒಂದು ಜವಾಬ್ದಾರಿ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ಯೋಜನೆ ಆಗ್ತದೆ ಅಂತ ಹೇಳಿ. ಹಾಗಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ಬಹಳ ಖುಷಿ ಆಯಿತು. ಈ ಒಂದು ಪೋಷಕ ಸಭೆಯ ಅಂಗವಾಗಿ ನಡೆದಂತಹ ಮಕ್ಕಳ ಪ್ರತಿಭಾ ಪುರಸ್ಕಾರ, ಸರ್ಕಾರಿ ಶಾಲೆ, ನಮ್ಮದೊಂದು ಸರ್ಕಾರಿ ಶಾಲೆ, PM ಶ್ರೀ ಶಾಲೆ ಎನ್ನುವಂಥದ್ದು ನಮಗೊಂದು ಹೆಮ್ಮೆ. ಇಂಥ ಒಂದು ಶಾಲೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಇಷ್ಟೊಂದು ಬಹುಮಾನಗಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಹಾಗೂ ಪ್ರತಿಭಾ ಕಾರಂಜಿಯಲ್ಲಿ ಪಡೆದಿರುವಂಥದ್ದು ನಿಜಕ್ಕೂ ಈ ಶಾಲೆಯ ಶಿಕ್ಷಕರ ಸಾಧನೆ ಅಂತವೇ ಹೇಳ್ಬೋದು. ಅದಕ್ಕಾಗಿ ನಾವು ಮೊದಲಿಗೆ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಂದು ಉತ್ತಮ ಶಿಕ್ಷಕರ ತಂಡ ಇಲ್ಲಿದೆ. ಯಾವಾಗಲೂ ಹೇಳುವಂಥದ್ದು ನಾನು, ಒಳ್ಳೆಯ ಶಿಕ್ಷಕರ ತಂಡ, ಎಲ್ಲರನ್ನು ಸಮನಾಗಿ ನೋಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಅವರನ್ನು ಪ್ರೇರೇಪಿಸುವಂತಹ ಮುಖ್ಯ ಶಿಕ್ಷಕರು. ಅವರು ನಿಕಟಪೂರ್ವ CRP ಅವರು ಹೌದು. ಅದರ ಜೊತೆಯಲ್ಲಿ ಶಾಲೆಗೊಂದು ಶಕ್ತಿ ಎನ್ನುವ ಹಾಗೆ ಇತ್ತೀಚೆಗೆ 1-2 ವರ್ಷಗಳ ಹಿಂದೆ ಈ ಶಾಲೆಗೆ ನೇಮಕಗೊಂಡಂತಹ ದೈಹಿಕ ಶಿಕ್ಷಣ ಶಿಕ್ಷಕರು, ಹಾಗೆ ಜೊತೆಯಲ್ಲಿರುವಂತಹ ಒಳ್ಳೆಯ ಶಿಕ್ಷಕರ ತಂಡ, ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ಬಹಳ ಅರ್ಪಣಾ ಭಾವದಿಂದ ದುಡಿಯುವಂತಹ ಶಿಕ್ಷಕರು. 4:30-5 ಗಂಟೆ ಆದರೂ ಕೂಡ ಮನೆಗೆ ಹೋಗುವುದಿಲ್ಲ ಹೆಚ್ಚಿನ ಶಿಕ್ಷಕರು ಇಲ್ಲಿರುವುದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಅದರ ಜೊತೆಯಲ್ಲಿ ಬಹಳ ಸಂತೋಷ ಕೊಟ್ಟಂತಹದ್ದು, ಈ ಮಕ್ಕಳು ಇಷ್ಟು ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಪೋಷಕರ ಪ್ರೋತ್ಸಾಹ. ಕೆಲವು ಕಡೆಗಳಲ್ಲಿ ಮಕ್ಕಳನ್ನ ಸ್ಪರ್ಧೆಗಳಿಗೆ, ಕ್ರೀಡೆಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹಿಂದೇಟು ಹಾಕುವಂತಹ ಪೋಷಕರಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೆ ಶಿಕ್ಷಕರಿಗೆ ಇಷ್ಟೊಂದು ಬೆಂಬಲವನ್ನು ಕೊಡ್ತಾ, ಮಕ್ಕಳನ್ನು ವಿವಿಧ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ, ಮಕ್ಕಳನ್ನು ಹುರಿದುಂಬಿಸ್ತಾ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಪೋಷಕರು ಇಲ್ಲಿರುವಂಥದ್ದು. ಹಾಗಾಗಿ ಮೊದಲಾಗಿ ನಾನಿಲ್ಲಿಯ SDMC ಅವರಿಗೂ ಹಾಗೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ಈ ಒಂದು ಉತ್ತಮ ಸಹಕಾರವನ್ನು ನೀಡ್ತಾ ಇರುವಂತಹ ಈ ಭಾಗದ ಜನಪ್ರತಿನಿಧಿಗಳಿಗೆ, ಮುಖ್ಯವಾಗಿ ಕೌನ್ಸಿಲರ್ ಅವರು ಹಾಗೆ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ದಿನ. ಬಹಳಷ್ಟು ಚಟುವಟಿಕೆಗಳನ್ನು ನೀವು ತೊಡಗಿಕೊಳ್ಳಿಕ್ಕಿದ್ದೀರಿ. ಯಾರ ಮಾತನ್ನು ಕೇಳುವಂತಹ ಒಂದು ಮನೋಭಾವದಲ್ಲಿ ತಾವು ಇವತ್ತೆಲ್ಲ ಯಾರು ಕೂಡ ಇಲ್ಲ. ಆದರೆ ಇಲಾಖೆಯ ಪರವಾಗಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಇಲಾಖೆಯಿಂದ ನೀಡಲಿಕ್ಕಿದ್ದಾರೆ, ಮುಖ್ಯ ಗುರುಗಳು ನಿಮಗೆ ನೀಡಲಿಕ್ಕಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಯಾಕೆ ಇವತ್ತು ನಿಮ್ಮನ್ನು ಇಷ್ಟು ತೊಡಗಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಶಾಲೆ ಅಭಿವೃದ್ಧಿ ಆಗಬೇಕಿದ್ರೆ ಸಮುದಾಯದ ಪಾತ್ರ ಬಹಳ ದೊಡ್ಡದು. ಅದರಲ್ಲೂ ಕೂಡ ಮಕ್ಕಳ ಜೀವನದಲ್ಲಿ ಪೋಷಕರು ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸುವವರು. ಆದ್ರಿಂದ ಈಗಾಗಲೇ ಒಬ್ಬರು ನಿಮಗೆ ಬಹಳ ಉತ್ತಮ ಮಾಹಿತಿಯನ್ನು ನೀಡಿದ್ರು. ಮಕ್ಕಳನ್ನು ಬೆಳೀಲಿಕ್ಕೆ ಬಿಡಬೇಕು ನಾವು, ಅವರು ಸಹಜ ಸನ್ನಿವೇಶದಲ್ಲಿ ಬೆಳೆಯಬೇಕು. ಮಗು ಶಾಲೆಯಿಂದ ಮನೆಗೆ ಬಂದಾಗ ನಾವು ಮಗುವಿನ ಜೊತೆ ಒಂದು 10 ನಿಮಿಷ ಆದರೂ ಮಾತನಾಡುವಂತ ಒಂದು ವ್ಯವಧಾನವನ್ನು ಇಟ್ಟುಕೊಳ್ಳಬೇಕಾಗ್ತದೆ. ಎಷ್ಟು ಮಾರ್ಕ್ ಬಂತು ನಿನಗೆ ಅಂತ ಕೇಳುವುದಕ್ಕಿಂತಲೂ ಆ ಮಗು ಯಾವ ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮಾರ್ಕ್ 1-2 ಕಡಿಮೆ ಆಗಲಿ ತೊಂದರೆ ಇಲ್ಲ, ಆದರೆ ಜೀವನದಲ್ಲಿ ಮಗು ಮುಂದೆ ಬರಬೇಕು, ಸಾಧನೆಯನ್ನು ಮಾಡಬೇಕು. ಇವತ್ತು ಸರ್ ಒಂದು ಉದಾಹರಣೆಯನ್ನೇ ಕೊಟ್ಟರು. ಲಾಸ್ಟ್ ಬೆಂಚ್ ಅಲ್ಲಿದ್ದಂತಹ ಮಗು ಇವತ್ತು ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಮುಖ್ಯವಾಗಿ ನಾವು ಬೆಳೆಸಬೇಕಾದ್ದು ಕೂಡ ಮಕ್ಕಳಲ್ಲಿ ಜೀವನ ಕೌಶಲ್ಯ. ಮಗು ಸೋಲನ್ನು ಸ್ವೀಕರಿಸಬೇಕು. ಪ್ರತಿ ಸಲ ನಾನು ಗೆಲ್ಬೇಕಂತ ಹೇಳಿದ್ರೆ ಖಂಡಿತ ಸಾಧ್ಯ ಆಗುವುದಿಲ್ಲ. ಆ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸಿದಾಗಲೇ ನಮಗೆ ಆತ್ಮಹತ್ಯೆಯಂತಹ ಪ್ರಕರಣಗಳು ಕಂಡು ಬರುವಂತದ್ದು. ನಾವೊಂದು ನಿದರ್ಶನವನ್ನ ಗಮನಿಸಿದ್ರೆ ಬಹುಶಃ ಆತ್ಮಹತ್ಯೆಗೆ ಶರಣಾಗುವವರಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಕಡಿಮೆ ಇರಬಹುದು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಬೈಗುಳ ಕೇಳಿಯೂ ಗೊತ್ತಿದೆ, ಪೆಟ್ಟು ತಿಂದು ಗೊತ್ತಿದೆ. ನಾವಿವತ್ತು ಬೆಳಗ್ಗೆ
ಛದ್ಮವೇಷ ಸ್ಪರ್ಧೆಯನ್ನು ಆಯೋಜಿಸಿದ್ರು. ನಾವು ಮಾತನಾಡಿದೆವು. LKG ಮಕ್ಕಳು, UKG ಮಕ್ಕಳು ಬಂದು ಛದ್ಮವೇಷವನ್ನು ಇಲ್ಲಿ ಮಾಡಿದ್ರು ಸ್ಟೇಜಲ್ಲಿ. ಆ ಮಕ್ಕಳಲ್ಲಿ ಯಾವುದೇ ಭಯ ಇಲ್ಲ. ಏನಾಗ್ತದೆ, ಯಾರು ಜೋರು ಮಾಡ್ತಾರೆ, ಯಾವ ಭಯವೂ ಇಲ್ಲ. ಮಗು ಮುಕ್ತವಾಗಿ ತನ್ನ ಒಂದು ಪ್ರತಿಭೆಯನ್ನು ಹಂಚಿಕೊಂಡಿದೆ. ಹಾಗಾಗಿ ಅಂತಹ ಒಂದು ಪ್ರತಿಭೆಯ ಅನಾವರಣಕ್ಕೆ ಒಳ್ಳೆಯ ವೇದಿಕೆ. ಈ ವೇದಿಕೆಯ ಮೂಲಕ ಇವತ್ತೀಗ ಸಾಧನೆ ಮಾಡಿದಂತಹ ಮಕ್ಕಳನ್ನು ಗುರುತಿಸಿದ್ದೇವೆ. ಇನ್ನಷ್ಟು ಸಾಧನೆಗಳು ಆ ಮಕ್ಕಳಿಂದ ಬರಲಿ. ಹಾಗೆ ಈ ಊರಿನ ಶಾಲೆ, ಈ ಊರಿಗೂ ಈ ಶಾಲೆಗೂ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಲಿ. ಇಲಾಖೆಯ ಸಾಕಷ್ಟು ಯೋಜನೆಗಳಿದೆ. ಆ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ. ನಮ್ಮ ಒಂದು ಸರ್ಕಾರಿ ಶಾಲೆಗಳು ಉತ್ತಮವಾಗಲಿ. ಈ ಬಗ್ಗೆ ಮುಖ್ಯ ಶಿಕ್ಷಕರು ಎಲ್ಲ ನಮ್ಮ ಇಲಾಖೆಯ ಒಂದು ಯೋಜನೆಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಒಂದು ಅವಕಾಶವನ್ನು ನೀಡಿದಂಥ ನನಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಮೇಡಮ್. ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಶಾಲೆಗೆ ಮಾರ್ಗದರ್ಶನ ನೀಡುತ್ತಾ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಉತ್ತಮಪಡಿಸಿಕೊಳ್ಳಲಿಕ್ಕೆ ತಾವು ಮಾರ್ಗದರ್ಶನ ನೀಡ್ತಿದ್ದೆ. ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ವಾರ್ತಾ ಭಾರತೀಯ ವರದಿಗಾರರು ಬಶೀರ್ ಅವರು ಒಂದೊಂದು ನಿಮಿಷದ ಕಾಲಾವಕಾಶ ಎಲ್ಲರಿಗೂ ಮಾತಾಡಬೇಕು ವಿನಂತಿಸಿದ್ದೇನೆ. ಮಕ್ಕಳೇ ಅಂದರೆ ಜಾಸ್ತಿ ಮಾತನಾಡೋದಿಲ್ಲ, ಅಂದರೆ ಸಮಯಾವಕಾಶ ಕೊರತೆ ಇದೆ. ಇವತ್ತು ಮಕ್ಕಳಿಗೆ ಇವತ್ತು ಭಾಷಣ ಕೇಳುವಷ್ಟು ಇದಿಲ್ಲ, ಅಂದರೆ ಅವರು ಖುಷಿಯಲ್ಲಿದ್ದಾರೆ. ಇವತ್ತು ಖುಷಿಯ ದಿನ ಅವರಿಗೆ. ಆದರೆ ಮಕ್ಕಳನ್ನು ಪೋಷಣೆ ಮಾಡೋದು ಹೇಗೆ ಎಂಬುದು ವಿಚಾರವನ್ನು ನಾವು ಭಾರಿ ಅರ್ಥ ಮಾಡಿಕೊಳ್ಬೇಕಾದ್ರೆ, ಮಕ್ಕಳಿಗೆ ಪೋಷಕರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಶಿಕ್ಷಣ ಮಕ್ಕಳು ಪಡೆಯೋದು ಇದೆರಡು ಅಸ್ತ್ರ ಅಲ್ಲ. ಆ ಶಿಕ್ಷಣ ಕೊಡುವುದು ಒಂದು ಶಿಕ್ಷಕರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಆ ಶಿಕ್ಷಣ ಕೊಡೋ ಮಕ್ಕಳಿಗೆ ಶಿಕ್ಷಣಗಳನ್ನು ಪ್ರೋತ್ಸಾಹ ಕೊಡೋದು ಪೋಷಕರ ಮೇಲೆ ಜವಾಬ್ದಾರಿ ಕೂಡ ಇದೆ. ಪೋಷಕರು ಯಾವಾಗ ಮಕ್ಕಳಿಗೆ ಈ ಶಿಕ್ಷಣದ ಬಗ್ಗೆ ಅಷ್ಟು ಆಸಕ್ತಿಯಿಂದ ಕಳಿಸ್ತಾರೋ ಅಥವಾ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿ ಅವರ ಫಲಿತಾಂಶ ಇರ್ತದೆ. ಪೋಷಕರದ್ದು ಫಲಿತಾಂಶ ಶೈಕ್ಷಣಿಕ ಪರವಾಗಿ ಯಾವುದು ಇಲ್ಲದಿದ್ದರೆ ಕೇವಲ ಅನ್ನಾಹಾರ ಮತ್ತು ಅವರಿಗೆ ಬೈಗಲ್ ಮಾತ್ರ ಕೊಟ್ಟರೆ ಶಿಕ್ಷಕ ಮಕ್ಕಳು ಯಾವಾಗಲೂ ಕಲಿಯೋದಿಲ್ಲ. ಅದು ಅವರಿಗೆ ಶಿಕ್ಷಕರಿಗೆ ಪೂರಕ ವ್ಯವಸ್ಥೆ ಕೂಡ ಅಲ್ಲ. ಅವರಿಗೆ ಶಿಕ್ಷಣದ ಬಗ್ಗೆ ಯಾವಾಗಲೂ ಪರಿಶೀಲನೆ ಮಾಡಿ ಅವರಿಗೆ ಏನು ಬೇಕು, ಏನು ಮಾಡಲಿಲ್ಲ, ಏನು ಕೆಲಸ ಇದು, ಏನು ಹೋಮ್ವರ್ಕ್ ಮಾಡಲಿ, ಯಾವುದು ಪಠ್ಯಪುಸ್ತಕದ ಬರೆಯಲಿಲ್ಲ, ಅವರ ಮಾರ್ಕ್ ಹೇಗಿದೆ, ಎಕ್ಸಾಮ್ನಲ್ಲಿ ಹೇಗೆ ಬರೆದಿದ್ದಾರೆ, ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಒಂದು ಸಲಹೆ ಸೂಚನೆ ಕೊಟ್ಟರೆ ಮಕ್ಕಳು ಅಭಿವೃದ್ಧಿ ಹೊಂದ್ತಾರೆ. ಆ ಒಂದು ಕೆಲಸ ಪೋಷಕರು ಮಾಡಬೇಕಾಗ್ತದೆ. ಅಲ್ಲದೆ ಮಕ್ಕಳು ಆಸ್ತಿ ನಮ್ಮದು ಅಲ್ಲ, ಎಲ್ಲರದು ಆಸ್ತಿ. ಮಕ್ಕಳು ನಮ್ಮ ದೇಶದ ಆಸ್ತಿ. ಮಕ್ಕಳಿದ್ದರೆ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ. ಕೇವಲ ಉದ್ಯಮ ಮತ್ತು ಹಣಕಾಸಿನಲ್ಲಿ ದೇಶ ಅಭಿವೃದ್ಧಿ ಆಗೋದಿಲ್ಲ. ನಮ್ಮ ದೇಶ ಕಟ್ಟಬೇಕಾದ್ರೆ ಈ ಮಕ್ಕಳು ಬೆಳೆದು ಬರಬೇಕು. ಮಕ್ಕಳು ಬೆಳೆದು ಬಂದರೆ ಮಾತ್ರ ನಮ್ಮ ದೇಶ ಕಟ್ಟಲು, ಸುಭದ್ರ ದೇಶ ಕಟ್ಟಲು ಸಾಧ್ಯವಾಗ್ತದೆ. ಅದಕ್ಕೂ ಎಲ್ಲರೂ ಈ ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟು ಅವರಿಗೆ ಉತ್ತಮ ಶಿಕ್ಷಣಕರಾಗಿ ಮುಂದೆ ಶಿಕ್ಷಕರಾಗಿ ಬರುವಂಥ ಒಂದು ವ್ಯವಸ್ಥೆಗೆ ಪೋಷಕರು ಸಹಕಾರ ನೀಡಿ ಅವರಿಗೆ ಪೂರ್ಣ ಸಹಕಾರ ನೀಡಬೇಕೆಂದು ಕೋರ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು ಬಶೀರ್ ಅವರಿಗೆ. ಮೊನ್ನೆ ಕೂಡ ಬಂದು ನಮ್ಮೊಟ್ಟಿಗೆ ಸಹಕರಿಸಿದ್ದೀರಿ. ನಮ್ಮ ರಹೀಮ್ ಅವರೀಗ ಎರಡು ಮಾತಾಡಬೇಕು. ರಹೀಮ್ ಅವರು ಮಾತಾಡಿದರೆ ನಮಗೆ ಸಮಾಧಾನ ಇಲ್ಲ. ಯಾಕಂತ ಹೇಳಿದರೆ ಮೊನ್ನೆಯ ಕಾರ್ಯಕ್ರಮಗಳಲ್ಲಿ ಕೂಡ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು. ಇವತ್ತು ಮಾಡಿಕೊಟ್ಟಿದ್ದಾರೆ, ಎಂತಂದು ಹೇಳಲಿಲ್ಲ. ಅರ್ಧ ಮಾತು ಒಂದೇ ಮಾತಾಡೋದು ವಿನಂತಿಸಿ. ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅವರ ಹುಟ್ಟಿದ ದಿನದ ಪ್ರಯುಕ್ತ ಅವರು ಹೇಳಿದರು, ನನ್ನ ಹುಟ್ಟಿದ ಹಬ್ಬ ಏನು ಆಚರಣೆ ನೀವು ಮಾಡದೆ ಅದನ್ನು ಮಕ್ಕಳಿಗೆ ನೀವು ಸೀಮಿತವಾಗಿ ಮಾಡಬೇಕು. ಮಕ್ಕಳ ದಿನಾಚರಣೆ ಅಂತ ಈ ಒಂದು ದಿವಸವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಇಲ್ಲಿ ನೆರೆದಿದ್ದಂತಹ ಎಲ್ಲ ಮಕ್ಕಳು ಕೂಡ ನಾನಾ ಥರದ ಬಣ್ಣಗಳಿಂದ ಕೂಡಿದ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೀರಿ. ಇವತ್ತು ನಿಮ್ಮ ದಿವಸ ಮಕ್ಕಳ ದಿನಾಚರಣೆ. ನೀವು ಯಾವ ಮಾತು ಕೇಳಿದ್ರು ಇವತ್ತು ಕೇಳಿದಿಲ್ಲ. ಯಾಕೆಂದರೆ ನಿಮ್ಮ ಮಾತು ಇವತ್ತು ಕೇಳಬೇಕಾಗ್ತದೆ. ಯಾಕೆಂದರೆ ನಿಮ್ಮ ದಿವಸ ಇವತ್ತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯರೆಲ್ಲರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಅವರನ್ನು ಗುರುತಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ರಾಜಕೀಯದ ನಾಯಕರು ಕೂಡ ಇದ್ದಾರೆ, ಸಮಾಜ ಸೇವಕರಿದ್ದಾರೆ, ಪತ್ರಕರ್ತರಿದ್ದಾರೆ ಮತ್ತು ಕೃಷಿಕರಿದ್ದಾರೆ. ಒಂದೇ ವೇದಿಕೆಯಲ್ಲಿ ಇವರನ್ನೆಲ್ಲರನ್ನೂ ತಂದು ಕೂತ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತೊಬ್ಬರು ನಮ್ಮ ಇಲ್ಲಿ ಅಧಿಕಾರಿ ಒಬ್ಬರಿದ್ದಾರೆ ವೇದಿಕೆಯಲ್ಲಿ, ಈ ಶಾಲೆಯ ಉಸ್ತುವಾರಿ. ಅವರೊಂದು ಮಾತು ಹೇಳಿದರು, ಈ ಶಾಲೆಯಲ್ಲಿ ಇರುವ ಶಿಕ್ಷಕರ ಬಗ್ಗೆ ಹೇಳಿದರು. ಅಪಾರವಾದ ಒಂದು ಸಂತೋಷವಾಯಿತು. ಆ ಒಂದು ಶಿಕ್ಷಕರ
ನುಡಿಗಳನ್ನು ಕೇಳುವಾಗ ಅವರ ಮಾತಿಂದ, ಯಾಕೆಂತ ಹೇಳಿದ್ರೆ ಅವ್ರು ಹೇಳಿದರು ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ, ಈ ಶಾಲೆ ಇನ್ನು ಅಭಿವೃದ್ಧಿ ಇನ್ನೂ ಕೂಡ ಹೊಂದಬೇಕಾದ್ರೆ ಒಳ್ಳೆಯ ಶಿಕ್ಷಕರು ಬೇಕು, ಅದಾಗಲೇ ಈಗ ಸರ್ಕಾರ ನಮಗೆ ಕೊಟ್ಟಿದೆ, ಇನ್ನು ಬೇಕಾಗಿದ್ದು ಮಕ್ಕಳ ಕಲಿಕೆ ಮತ್ತು ಮಕ್ಕಳ ಆಟ, ಇದು ಮುಖ್ಯವಾಗಿದೆ. ನಾವೇನು ಬರೀ ಆಟ ಓಟ ಸ್ಪರ್ಧೆಯಲ್ಲಿ ಸೇರೋದು ಸಾರದು, ಅದರ ಜೊತೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಈ ಕನ್ನಡ ಶಾಲೆಯಲ್ಲಿ ನಾವು ಕಲಿತಂತಹ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಮನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಕೂಡ ಕನ್ನಡ ಶಾಲೆಯಲ್ಲಿ ಕಲಿತವರು. ಆದ ಕಾರಣ ನಾವು ಈ ಒಂದು ಕನ್ನಡ ಶಾಲೆಯನ್ನು ಅಷ್ಟು ಚಿಕ್ಕದಾಗಿ ನೋಡಬಾರ್ದು. ಯಾಕಂತ ಹೇಳಿದ್ರೆ ಹಣ ಇದ್ದವರು ಫೀಸ್ ಕೊಟ್ಟು ಇಂಗ್ಲೀಷ್ ಮೀಡಿಯಂನಲ್ಲಿ ಕಳಿಸಿಕೊಟ್ರು. ಹಣ ಇಲ್ಲದ ನಮ್ಮ ಮಕ್ಕಳು ಕೂಡ ಇನ್ನು ಈ ಶಾಲೆಯಿಂದ PMC ಶಾಲೆಯಿಂದಾಗಿ ವತಿಯಿಂದ ಇಂಗ್ಲೀಷ್ ಮೀಡಿಯಂ ಕಲೀಲಿಕ್ಕೆ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ. ಅದರ ಸದುಪಯೋಗವನ್ನು ನಮ್ಮ ಎಲ್ಲ ಪೇರೆಂಟ್ಸ್ಗಳು, ತಂದೆ ತಾಯಿಯೊಂದು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮಗೆ ನೀವು ಸಹಕಾರ ಕೊಡಿ, ನಾವು ನಿಮಗೆ ವಿದ್ಯಾಭ್ಯಾಸ ಖಂಡಿತವಾಗಿಯೂ ಶಾಲೆಯಿಂದ ಕೊಡ್ತಾ ಇದ್ದೇವೆ, ನಿರಂತರವಾಗಿಯೂ. ಬಣ್ಣಗಳಿಂದ ಕೂಡಿದ ಶಾಲು, ಅದರ ಬಗ್ಗೆ ಹೇಳಲಿಕ್ಕೆ ಯಾವುದೇ ಮಾತಿಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳು ಇವತ್ತು ಬಣ್ಣ ಬಣ್ಣದ ಡ್ರೆಸ್ಸನ್ನು ಹಾಕ್ಕೊಂಡು ನಮಗೆ ಮೆರುಗನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳು, ಶುಭಾಶಯಗಳು. ಮಕ್ಕಳ ದಿನಾಚರಣೆಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಕ್ಕೆ ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಬಹುಶಃ ನಮ್ಮ ಶಾಲೆಯ ಜೊತೆಗೆ ತಾವು ನಮ್ಮೊಟ್ಟಿಗೆ ಇದ್ದೀರಿ, ಜೊತೆ ಹೆಜ್ಜೆ ಹಾಕಿರಿ, ಎಲ್ಲಿದ್ದರೂ ಕೂಡ ನಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳ್ತೀವಿ. ತಮಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರೇ, ಶಿಕ್ಷಕಿ ವೃಂದದವರೇ, ರಕ್ಷಕರೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು ದೇಶ ಕಂಡಂತಹ ಅಪ್ರತಿಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಅಂಗವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಾವು ಕಾಣಬೇಕಾದದ್ದು ಒಂದೇ, ಮಕ್ಕಳ ಭವಿಷ್ಯವನ್ನು ನಾವು ರೂಪೀಕರಿಸುವುದು ಅದು ಹೇಗೆ ಸಾಧ್ಯ ಎಂಬುದನ್ನು ರಕ್ಷಕರು ಮತ್ತು ಶಿಕ್ಷಕರಿಂದ ಆಗಬೇಕು. ಇವತ್ತು ಬಹಳಷ್ಟು ರಕ್ಷಕರು ಇಲ್ಲಿ ಸೇರಿದ್ದೀರಿ. ಅದೇ ಪ್ರಕಾರ ನಮ್ಮ ಶಾಲೆಯ ಉತ್ತಮ ಶಿಕ್ಷಕರ ವೃಂದ ನಮ್ಮೊಂದಿಗಿದೆ. ಖಂಡಿತವಾಗಿ ಈ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಯರಾಗಿ, IAS ಆಫೀಸರ್ ಆಗಿ, IPS ಆಫೀಸರ್ ಆಗಿ, ನಾಳೆ ರಾಜಕಾರಣಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಬೆಳೆದು ನಿಂತು ನಮ್ಮ ಊರಿಗೆ ಹೆಮ್ಮೆ ತರುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ನಮ್ಮ ಶಾಲೆ ಬಹಳ ಮುಖ್ಯವಾಗಿದೆ. ಹಾಗೂ ಆಟೋಟೋಪಗಳಲ್ಲಿ ನಮ್ಮ ಶಾಲೆ ಮುಂದೆ ಬಂದಿದೆ. ಅದಕ್ಕೆ ನಾನು ನಮ್ಮ ಈ ಶಾಲೆಯ ದೈಹಿಕ ಶಿಕ್ಷಕರಾದಂಥ ಮೋಹನ್ ಶಿರ್ಲಾಲ್ರವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ವಂದನೆಗಳು ಸಲಾಂ ಸರ್ ತಮ್ಮ ಅಭಿನಂದನೆಯ ನುಡಿಗಳಿಗೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಈ ಭಾಗದ ಕೌನ್ಸಿಲರ್ ಅವರು. ಬಹುಶಃ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ನಿರಂತರವಾಗಿ 1 ಗಂಟೆ ಅದು ನಿರಂತರವಾಗಿ ಇಡೀ ದಿವಸ ಮಾತಾಡುವಂಥ ಸಾಮರ್ಥ್ಯ ಇರುವವರು. ಇವತ್ತು ಸಮಯ ಅವರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ, ಎಷ್ಟೊತ್ತು ಬೇಕಾದ್ರೂ ನೀವು ಮಾತಾಡ್ಬೋದು ಸರ್. ಅಧ್ಯಕ್ಷ ನುಡಿಗಳಿಗೆ ತಮಗೆ ವೇದಿಕೆ. ಎಲ್ಲ ಮಕ್ಕಳು ಸ್ವಲ್ಪ ನಿಂತ್ಕೊಳ್ಬೇಕು, ಎಲ್ಲರೂ ಪೇರೆಂಟ್ಸ್ ಎಲ್ಲರೂ ಸೈಲೆಂಟ್ ಇಲ್ಲಂದ್ರೆ ನೀವು ಯಾರ ಮಾತನ್ನು ಕೇಳಿಲ್ಲ ಇಷ್ಟ ತನಕ. ಎಲ್ಲರೂ ನಿಂತ್ಕೊಳ್ಳಿ. PMC ಶಾಲೆ ಉಚ್ಚಲಗುಡ್ಡೆ ಮಕ್ಕಳ ದಿನಾಚರಣೆ ಬಗ್ಗೆ ಆಯೋಜಿಸಿದಂತಹ ಈ ಸಭೆಯಲ್ಲಿ ಉಪಸ್ಥಿತರಂತಹ ನನ್ನ ಸ್ನೇಹಿತರು ಆದಂತಹ ಸಲಾಮಚಿಲ್ರವರೇ ಹಾಗೂ ಈ ಶಾಲೆಗೆ ವೀಕ್ಷಕರಾಗಿ ಬಂದಂತಹ ಅಧ್ಯಾಪಕಿಯರವರೇ ಹಾಗೂ ಈ ಶಾಲೆಯ STMC ಅಧ್ಯಕ್ಷರೇ ಹಾಗೂ GI ಗ್ರೂಪ್ಸಿನ ಸದಸ್ಯರು ಕ್ರೀಡೆಗೆ ಜಾಸ್ತಿ ಪ್ರೋತ್ಸಾಹವನ್ನು ಕೊಡುವಂತ ಒಬ್ಬ ವ್ಯಕ್ತಿತ್ವ ಉಳ್ಳುವಂತಹ, ಅದೇ ರೀತಿ ಪಾಠದ ಬಗ್ಗೆಯೂ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಫಸ್ಟ್ ಬಂದಂತಹ ಮಕ್ಕಳಿಗೆ ಈ ಪರಿಸರದಲ್ಲಿ ಪ್ರಥಮ ಪ್ರೈಸ್ ಅನ್ನು ಕೊಡುವಂತಹ ಒಂದು ಹವ್ಯಾಸವನ್ನು ಇಟ್ಟುಕೊಂಡಂತಹ ಸಲಾಂ ಜೈರವರೇ ಹಾಗೂ ವಾರ್ತಾಭಾರತ ಪತ್ರಿಕೆ ಸಂಪಾದಕ ವಾರ್ತಾವರೇ ನಿಯೋಜಕರೇ ಹಾಗೂ ನಮ್ಮ ಉಳ್ಳಾಳ ಪ್ರೆಸ್ಸಿನ ನಾಯಕರೇ
ರಹಮಾನಿಯಾ ಸ್ಕೂಲ್ನ ಅಧ್ಯಕ್ಷರೇ, ಮುಚ್ಚಲ್ರವರೇ, ನಾರಾಯಣರವರೇ, ಮುಖ್ಯೋಪಾಧ್ಯಾಯರೇ, ಇಲ್ಲಿ ಸೇರಿದಂತಹ ಎಲ್ಲ ಮಕ್ಕಳ ಪೋಷಕರೇ, ಮಕ್ಕಳೇ, ಪ್ರೀತಿಯ ಮಕ್ಕಳು, ಎಲ್ಲರೂ ಸೈಲೆಂಟ್ ಆಗಬೇಕು. ಒಮ್ಮೆಲ್ಲ ಕರೆಕ್ಟ್ ಆಗಿದ್ದೀರಿ, ನೀವು ಈಗ ಮತ್ತೆ ಆಟ ಆಡ್ತಾ ಇದ್ದೀರಿ. ನಿಮ್ಮ ದಿವಸ ಇವತ್ತು. ಭಾರತ ಕಂಡಂತಹ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿಯೂ ಒಬ್ಬ ಉದ್ಯೋಗಿಯಾಗಿಯೂ ಉದ್ಯಮಶೀಲರು ಆದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಅಂಗವಾಗಿ ಅವರು ತನ್ನ ಜನ್ಮದಿನವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡ್ತಾ ಇದ್ದರು. ಅದನ್ನು ಅವರು ಸರ್ಕಾರದಲ್ಲಿ ತನ್ನ ಜನ್ಮದಿನವನ್ನು ರಜಾ ದಿನವನ್ನು ಘೋಷಣೆ ಮಾಡದೆ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆಯನ್ನು ಮಾಡಬೇಕು ಅಂತ ಒಂದು ಮಾರ್ಪಾಟನ್ನು ತಂದು ಈ ಪ್ರಪ್ರಥಮ ಪ್ರಧಾನಮಂತ್ರಿಯವರು ಆಯೋಜಿಸಿದಂತಹದ್ದು. ಅದೇ ಸಮಯದಲ್ಲಿ ಮೌಲಾನಾ ಆಜಾದ್ ರವರನ್ನು ವಿದ್ಯಾ ಮಿನಿಸ್ಟರ್ ಆಗಿ ದೇಶದ ಉದ್ದಗಲಕ್ಕೂ ಇವತ್ತು ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಾದರೆ ಈ ಸರ್ಕಾರಿ ಶಾಲೆ ಉದ್ಭವ ಆಗಲಿಕ್ಕೆ ಕಾರಣಕರ್ತರಂತವರು ಮೌಲಾನಾ ಆಜಾದ್ ರವರು. ಅವರನ್ನು ನಾವು ಸದಾ ನೆನೆಯಬೇಕಾಗ್ತದೆ. ಅವರ ಬಗ್ಗೆ ಈಗ ಹೊಸ ಇದನ್ನು ತಂದಿದ್ದಾರೆ, ಶಾಲೆಯಲ್ಲಿ ಅವರ ಒಂದು ದಿನಾಚರಣೆ ಮಾಡಬೇಕು ಅಂತ ಹೇಳಿ. ಒಳ್ಳೆಯದು, ಯಾಕಂದ್ರೆ ಅಂತವರನ್ನು ಗುರುತಿಸುವುದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ನೀವು ಮಕ್ಕಳಾಗಿ ಇಲ್ಲಿ ಇವತ್ತು ಒಂದು ಆಟೋಟ ಸ್ಪರ್ಧೆಯಲ್ಲಿ ಅದೇ ರೀತಿ ಕಲಿಕೆಯಲ್ಲಿ ಉತ್ತಮ ಸ್ಥಾನಮಾನವನ್ನು ಕಲಿಯಲಿಕ್ಕೆ ಕಾರಣ ಮುಂದೆ ಬರಲಿಕ್ಕೆ ಕಾರಣ ಈ ಒಂದು ಶಾಲೆ. ಈ ಶಾಲೆಗೆ ಉತ್ತಮ ಅಧ್ಯಾಪಕರಾಗಿ ಬಂದಂತಹವರು ನಮ್ಮ ಹರೀಶ್ ಸರ್ ಇದ್ದಾರೆ, ಅವರ ಸಹ ವೃಂದ ಇದೆ. ಅದೇ ರೀತಿ ನಾನೊಂದು 2-3 ವರ್ಷದಿಂದ ನೋಡುವಂತಹ ಅತ್ಯುತ್ತಮ ಒಂದು ಕ್ರೀಡಾಪಟು, ಒಂದು ದೈಹಿಕ ಶಿಕ್ಷಕರಾಗಿ ಬಂದಂತಹ ಮೋಹನ್ ಸಿರ್ಲಾಲ್ ರವರು. ಅದೇ ರೀತಿ ಅವರಿಗೆ ಸಹಕಾರ ಕೊಟ್ಟಂತಹ ಇಲ್ಲಿ ನೆರೆದಂತಹ ಎಲ್ಲ ಅವರ ಹೆತ್ತವರು, ಮಕ್ಕಳ ಪೋಷಕರು ಇದ್ದರೆ ಮಾತ್ರ, ಕರೆಕ್ಟ್ ಆಗಿದ್ದರೆ ಮಾತ್ರ ಒಂದು ಶಾಲೆ ನಡೀಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಶಾಲೆಗೆ 4 ಆಧಾರ ಸ್ತಂಭ: ಉತ್ತಮ ಮಕ್ಕಳು, ಉತ್ತಮ ಶಿಕ್ಷಕರು, ಉತ್ತಮ ಪೋಷಕರು ಮತ್ತು ಉತ್ತಮ ಮ್ಯಾನೇಜ್ಮೆಂಟ್. ಅದರಲ್ಲಿ ಈಗ ನಮ್ಮ STMC ಇದು 4 ಕಂಬ ಕರೆಕ್ಟ್ ಇದ್ದರೆ ಆ ಒಂದು ಶಾಲೆ, ಇಲ್ಲಾಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಮುಂದೆ ನಡೆಯಲು ಕಾರಣಕರ್ತರಾಗ್ತಾರೆ. ಅದಕ್ಕೆ ಈ ಉಚ್ಚಿಲ ಗುಡ್ಡ ಶಾಲೆ ಒಂದು ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉತ್ತಮ ಶಿಕ್ಷಕರಿದ್ದಾರೆ, ಇಲ್ಲಿ ಉತ್ತಮ ಮಕ್ಕಳಿದ್ದಾರೆ, ಉತ್ತಮ STMC ಇದೆ, ಉತ್ತಮ ಪೋಷಕರಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ್ರು, ನಾನು ಸಹ ಮೊನ್ನೆ ಮೀಟಿಂಗ್ ಅಲ್ಲಿ ನೋಡಿದ್ದೇನೆ, ಒಂದು 70-80% ಜನ ಬಂದು ನೀವು ಸೇರ್ತಿದ್ದೀರಿ. ಹಿಂದಿನ ಕಾಲದಲ್ಲಿ ಪೋಷಕರ ಸಭೆ ಕರೆದರೆ ಅದಕ್ಕೆ ಜನವೇ ಬರುವುದಿಲ್ಲ. ಪೋಷಕರು ಯಾವುದಕ್ಕೆ ನಾವು ಶಾಲೆ ಕಳಿಸಿದ್ರೆ ನನ್ನ ಕತೆ ಮುಗಿಯುತ್ತೆ ಅಂತ ಹೇಳಿ. ಆದರೆ ನಿಮ್ಮ ಉತ್ಸಾಹ ಈ ಶಾಲೆಯ ಮಕ್ಕಳು ಕ್ರೀಡೆಯಲ್ಲಿ ಮತ್ತು ಕಲಿಕೆಯಲ್ಲಿ ಉತ್ತಮ ಸ್ಥಾನ ಗಳಿಸಲಿಕ್ಕೆ ಕಾರಣರಾಯಿತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು ವಿಶೇಷ ಅಂದ್ರೆ ಪೋಷಕರಿಗೆ ತಮ್ಮ ಮಕ್ಕಳನ್ನು ಅವರು ಕಲಿಕೆಯಲ್ಲಿ ಹಿಂದೆ ಇದ್ದಾರೆ, ಇಲ್ಲಾಂದ್ರೆ ಅವರು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ನೀವು ಶಿಕ್ಷಿಸಬೇಡಿ. ಅದು ಅವರ ಮೃದುವಾದಂತಹ ಹೂವಿನಂತಹ ಮನಸ್ಸು ಅದು ಕಲ್ಲಾಗಿ ಮಾರ್ಪಡ್ತದೆ. ಯಾಕಂತ ಹೇಳಿದ್ರೆ ಅವರು ಸಣ್ಣ ಪ್ರಾಯ, ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಚಿಂತನೆ ಇರುವುದಿಲ್ಲ. ಯಾವುದೋ ಒಂದು ಕಾರಣದಿಂದ ತಪ್ಪು ಮಾಡಿದ್ರು. ಈಗ ಇಲ್ಲಿ ಇರುವುದಿಲ್ಲ 7th ಸ್ಟ್ಯಾಂಡರ್ಡ್ ಮಕ್ಕಳು, 13 ವರ್ಷದ ಒಳಗಿನ ಮಕ್ಕಳು ತಪ್ಪು ಮಾಡುವುದು ಸಹಜ. ಆದರೆ ಅದನ್ನು ನೀವು ಅವರಿಗೆ ಪನಿಷ್ಮೆಂಟ್ ಆಗಿ ಮಾರ್ಪಾಟು ಮಾಡಿದರೆ ಮಕ್ಕಳ ದೈಹಿಕ ಅವರದ್ದು ಕುಂಠಿತ ಬಂದು ಮತ್ತೆ ಆಟದಲ್ಲಿ ಮತ್ತು ಪಾಠದಲ್ಲಿ ಅವರು ಹಿಂದುಳಿತಾರೆ. ಇದು ಅವರ ಒಂದು ಬೆಳವಣಿಗೆಗೆ ಒಂದು ಕಾರಣರಾಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಒಂದು ಉತ್ತಮ ಮಕ್ಕಳನ್ನಾಗಿ ನಿರ್ವಹಿಸಲು ನಮ್ಮ ಒಂದು ಸಹಕಾರ ಮುಖ್ಯ ಅಂತ ಹೇಳ್ತಾ, ಈಗ ಸಮಯದ ಅವಕಾಶ ಇದೆ. ನಮಗೆ 12:18ಕ್ಕೆ ಅಜಾನ್ ಆಗ್ತದೆ. ನಮಗೆ ಇವತ್ತು ಮಸೀದಿಗೆ ಶುಕ್ರವಾರದ ಕಾರಣ ನಮಗೆ ಒಂದು ಪ್ರೇಯರ್ ಮಾಡ್ಲಿಕ್ಕೆ ಹೋಗಿ ಕಾರಣ ಇನ್ಶಾ ಅಲ್ಲಾ ನಮಗೆ ಇನ್ನು ಮುಂದಿನ ಕಾರ್ಯಕ್ರಮ 2 ಗಂಟೆ ನಂತರ ನಡೀತಾ ಉಂಟು. 4 ಗಂಟೆಗೆ ನಮಗೆ ಇನ್ನೊಂದು ಪ್ರೈಸ್ ಡಿಸ್ಟ್ರಿಬ್ಯೂಟರ್ ಇರ್ತದೆ. ನಾವು ಮುಂದೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಮಾತಾಡೋಣ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಶುಭಾಶಯನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅಧ್ಯಕ್ಷೀಯ ನುಡಿಗಳಿಗೆ ಸನ್ಮಾನ್ಯ ಸಲಾಂ ಸರ್ ವಂದನೆಗಳನ್ನು ಸಲ್ಲಿಸಿದೆ. ನಮ್ಮ ಫುಟ್ಬಾಲ್ ತಾಲೂಕಲ್ಲಿ ವಿಜೇತರು ಒಮ್ಮೆ ಬನ್ನಿ ಮಕ್ಕಳೇ, ನಿಮಗೆ ಸರ್ಟಿಫಿಕೇಟ್ ಆಗ ಬಾಕಿ ಆಗಿದೆ ಸರ್, ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಡಿ ಮಕ್ಕಳಿಗೆ. ಫುಟ್ಬಾಲ್ ಮಕ್ಕಳು ಬನ್ನಿ, ಫುಟ್ಬಾಲ್ ಎಲ್ಲ. ಹಾಗೆ ಇನ್ನೊಂದು ನಮ್ಮ GI ಅವರೊಂದು ಘೋಷಣೆ ಮಾಡಿದ್ದಾರೆ. ಸಂವಿಧಾನದ ಪೀಠಿಕೆಯನ್ನು ಓದಿರುವಂಥ ಮೊಹಮ್ಮದ್ ಶಾಬಾಸ್ ಅವರು ಬಹಳ ಉತ್ತಮ ರೀತಿಯಾಗಿ ಓದಿದ್ದು ಅವರಿಗೆ ಬಹಳ ಖುಷಿ ಕೊಟ್ಟಿದೆ. ಹಾಗೆ ಆ ವಿದ್ಯಾರ್ಥಿಗೆ ಮಧ್ಯಾಹ್ನದ ನಂತರ ಅವರು ಮತ್ತೆ ಬರ್ತಾರೆ GI ಅವರು ಇಲ್ಲಿ, ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಶಾಬಾಸ್ ಅನ್ನ ನಗದು ಪುರಸ್ಕಾರ ನೀಡಿ ಗೌರವಿಸಲಿಕ್ಕಿದ್ದಾರೆ. ಮೊಹಮ್ಮದ್ ಶಾಬಾಸ್ ಅವರಿಗೆ ಜೋರದ ಚಪ್ಪಾಳೆ ಬರಬೇಕು. ನಿಮ್ಮ ಪರವಾಗಿ ಓದಿದಂಥ ಅತ್ಯುತ್ತಮವಾದ ಕನ್ನಡಗಳು ಮತ್ತೆ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಸಭಾ ಒಂದು ವೇದಿಕೆಯಲ್ಲಿ ಓದಿರುವಂಥ ಶಾಬಾಸ್ ಅವರಿಗೆ ಗೌರವಿಸಿದ್ದಾರೆ. ಇದೀಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್. ಇನ್ನು ಮುಂದಕ್ಕೆ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕಂತ ನಮ್ಮ ಶಾಲೆಯ ಶಿಕ್ಷಕರು ಶ್ರೀಯುತ ಚಂದ್ರಶೇಖರ್ CH ಸರ್ ಇವರಲ್ಲಿ ವಿನಂತಿಸಿದ್ದೇನೆ. ವಹಿಸಿಕೊಂಡಂತಹ ಹಾಗೂ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಸದಾ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿರುವಂತಹ ಅಬ್ದುಲ್ ಸಲಾಂ ಸರ್ ಅವರಿಗೆ, ನಮ್ಮ ಈ ಭಾಗದ ಕೌನ್ಸಿಲರ್ ಕೂಡ ಅವರಿಗೆ ನಾನೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟು ತುರ್ತು ಅವರಿಗೆ ಬೇರೆ ಬೇರೆ ಕೆಲಸಗಳಿರುವುದರಿಂದ ಆದಷ್ಟು ಬೇಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತಹ ಮತ್ತಡಿ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಲಿಲ್ಲಿ ಮೇಡಮ್ ರವರು ನಮ್ಮ ಸೋಮೇಶ್ವರ ಪುರಸಭೆಯ ಆರೋಗ್ಯಾಧಿಕಾರಿ ಅವರು ಕೂಡ ಉಪಸ್ಥಿತರಿದ್ದು ಈಗ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿರುತ್ತಾರೆ. ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಈ ಒಂದು ವೇದಿಕೆಯಲ್ಲಿರುವವರು ಶ್ರೀ ಅಬ್ದುಲ್ ಸಲಾಂ GI ಇದರ ಮಾಲಕರು, ಇವರು ಕೂಡ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವವರು. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಭಾಗದ ಒಬ್ಬ ಉದ್ಯಮಿ, ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತವರು ಶ್ರೀಯುತ ರಹೀಂ ಉಚ್ಚಿಲ್ ರವರು, ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಈ ವೇದಿಕೆಯಲ್ಲಿರುವಂತವರು ಮಹಮ್ಮದ್ ಅಲಿ ಅವರು ನಮ್ಮ GI ಮಾಲಕರು ಕೂಡ ಹೌದು. ನಮ್ಮ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಅವರು ಸದಾ ಬೆಂಬಲ ಆಗಿರ್ತಾರೆ. ಹಾಗೆ GI ವತಿಯಿಂದ ಇವತ್ತು ನಮಗೆ ಮಕ್ಕಳಿಗೆ ಜ್ಯೂಸ್ ಅನ್ನು ಕೂಡ ಅವರು ವಿತರಿಸಿದ್ದಾರೆ. ಮತ್ತೆ ಅದಲ್ಲದೆ ಕೆಲವೊಂದು ಅವರ ವತಿಯಿಂದ ಮೊಮೆಂಟಗಳನ್ನು ಕೂಡ ನೀಡಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಯುತ ಬಶೀರ್ ಕಲ್ಕಟ್ಟ, ಇವರು ವರದಿಗಾರರು, ವಾರ್ತಾ ಭಾರತಿ ಪತ್ರಿಕೆಯವರು, ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ನುಡಿದಿದ್ದಾರೆ. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ದಿನೇಶ್ ನಾಯಕ್ ಸರ್ ಅವರು ನಮ್ಮ ಹೊಸದಿಗಂತ ಪತ್ರಿಕೆಯ ವರದಿಗಾರರು, ಅವರು ಕೂಡ ನಮ್ಮ ಈ ಶಾಲೆಗೆ ಇವತ್ತು ಪ್ರಪ್ರಥಮವಾಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ದಿನೇಶ್ ನಾಯಕ್ ನಾರಾಯಣ್ ಇತ್ತೀಚೆಗೆ ನಮಗೆ ಪರಿಚಯ ಆದರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರವರು ಇಲಾಖಾ ವತಿಯಿಂದ ಇರುವಂತವರು ನಮ್ಮ ಈ ಒಂದು ಕ್ಲಸ್ಟರ್ನ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ಶ್ರೀಮತಿ ಗೀತಾ ಶೆಟ್ಟಿ ಮೇಡಮ್ ರವರು ಒಂದೆರಡು ವಾರದಿಂದ ತುಂಬಾ ಓಡಾಟದ ನಡುವೆಯೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಮೇಡಮ್. ತಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಮತಿ ಹಸೀನಾ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ SDMC ವತಿಯಿಂದ ಇವತ್ತು ನಮಗೆ ಮಕ್ಕಳಿಗೆಲ್ಲ ಸಣ್ಣ ಉಪಹಾರವನ್ನು ಕೂಡ ನೀಡಿದ್ದಾರೆ. ಅವರಿಗೆ ಅದರ ಪರವಾಗಿಯೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಬಶೀರ್ ಉಪಾಧ್ಯಕ್ಷರು, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಮೂವರು ಸಲಾಮುಗರ ಅವರ ಸಂಗಮ ಆಗಿದೆ. ಒಬ್ರು ಅಬ್ದುಲ್ ಸಲಾಂ, ಮತ್ತೊಂದು ಸಲಾಂ ಉಚ್ಚಿಲ್, ಮತ್ತೊಂದು ಸಲಾಂ GI ಅಂತೇಳಿ, ಹೀಗೆ ಮೂವರು ಕೂಡ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಬಹಳ ಒಂದು ವಿಶೇಷತೆ ಇವತ್ತು. ಹಾಗಾಗಿ ಅಬ್ದುಲ್ ಸಲಾಂ ಅವರ ನಿಕಟಪೂರ್ವ ನಮ್ಮ ಕೌನ್ಸಿಲರ್ ಕೂಡ, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.
ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಆಸಿಫ್ರವರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವರದಿ ಮಾಡುವ ಮೂಲಕ ಬಹಳ ನಮ್ಮ ಎಲ್ಲ ಕಾರ್ಯಕ್ರಮ ಫೇಮಸ್ ಆಗ್ತಾ ಇದೆ ಅವರಿಂದಾಗಿ. ಹಾಗೆ ಆಸಿಫ್ರವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ SDMC ಸದಸ್ಯರುಗಳು ಎದುರು ಭಾಗದಲ್ಲಿ ಕೂತಿರಬಹುದು, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮಕ್ಕಳ ಪೋಷಕರು ಇವತ್ತು ಬೆಳಗಿನಿಂದ ಮಕ್ಕಳನ್ನು ಫ್ಯಾನ್ಸಿ ಡ್ರೆಸ್ಗೆ ಅಥವಾ ಇತರ ಚಟುವಟಿಕೆಗಳಿಗೆ ತಮ್ಮ ಮಕ್ಕಳನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಒಂದು ಸಹಕಾರ ಇಲ್ಲದಿದ್ದರೆ ಮಕ್ಕಳು ಈ ರೀತಿಯಲ್ಲಿ ಮುಂದೆ ಬರುವುದು ಕಷ್ಟ. ಅಂಥದ್ರಲ್ಲಿ ತಮ್ಮ ಸಹಕಾರ ಇನ್ನು ಮುಂದೆ ಇರಲಿ ಅಂತ ಹೇಳ್ತಾ ತಮಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಇನ್ನು ನಮ್ಮ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಈಗ ಮುಗಿಯುತ್ತದೆ. ನಾವು ಮಧ್ಯಾಹ್ನ ನಂತರ ಪುನಃ ಸೇರ್ಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಯ ಶಿಕ್ಷಕ ವರ್ಗ ಇವರೆಲ್ಲರೂ ಕೂಡ ತುಂಬಾ ನಮ್ಮೆಲ್ಲ ಈ ಕಾರ್ಯಕ್ರಮಗಳಿಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಈ ಅಭಿನಂದನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ವಂದನೆಗಳು ಚಂದ್ರಶೇಖರ್ ಸರ್, ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿದ್ರಿ. ನಮ್ಮ ಯಾಸಿರ್ ಅವರು ತಾಲೂಕು ಮಟ್ಟದಲ್ಲಿ ಫುಟ್ಬಾಲ್ ಅನ್ನು ಆಡಿದವರು, ಆಗ ಸಿಗಲಿಲ್ಲ. ಅವರಿಗೊಂದು ಗೌರವ. ಇಲ್ಲಿಗೆ ಹೋಗುವಂಥದ್ದನ್ನು ತಡೆದಿದ್ದಂಥ ಒಬ್ಬ ತಲೆದಿರಿಗೆ ಬಿದ್ದು ಮತ್ತೆ ನೀರು ಹಾಕಿ ಮತ್ತೆ ಫೀಲ್ಡ್ಗೆ ಇಳಿದು ತಾಲೂಕಿನಲ್ಲಿ ನಮ್ಮ ತಂಡವನ್ನು ಫೈನಲ್ಗೆ ತಲುಪಿಸಿದಂಥ ಒಬ್ಬ ಪ್ರತಿಭೆ ಯಾಸಿರ್ ಅವರು. ಅಭಿನಂದನೆಗಳು. ನಮ್ಮ ಅಡಿಗೆ ಸಿಬ್ಬಂದಿಗಳಿಗೊಂದು ಒಂದು ಶಾಲೆ ಹಾಕ್ಲಿಕ್ಕೆ ಉಂಟು ಸರ್. ಅಡಿಗೆ ಸಿಬ್ಬಂದಿಗಳು ದಯವಿಟ್ಟು 4 ಮಂದಿ ಬರಬೇಕು. ಒಮ್ಮೆ 4 ಮಂದಿ ಬರಬೇಕು. ಅಡಿಗೆ ಸಿಬ್ಬಂದಿ ಆಗ್ತದೆ ಅಷ್ಟು ಜನ. ನೀವು ಚಪ್ಪಾಳೆ ತಟ್ಟಿ ಅಂತ ಹೇಳಿದ್ವಿ. 4 ಮಂದಿ ಕೂಡ ನಾವು ಒಂದು ಶಾಲೆ ಹಾಕುವ ಮೂಲಕ ಅವರಿಗೊಂದು ಗೌರವ ಅರ್ಪಣೆ ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ. ರತ್ನಾಕರ್ ತಾಲೂಕಿನ ಅಡುಗೆ ಸಿಬ್ಬಂದಿಗಳ ತಾಲೂಕಿನ ಅಧ್ಯಕ್ಷರು ಕೂಡ ಹೌದು. ತಾಲೂಕು ಅಧ್ಯಕ್ಷರು ನಮ್ಮ ಶಾಲೆಯಲ್ಲಿ ಕೂಡ ತಾಲೂಕಿನ ಅಧ್ಯಕ್ಷರು ನಮ್ಮ ಶಾಲೆಯಲ್ಲಿ ಇರುವುದು ನಮಗೆ ಕೂಡ ಹೆಮ್ಮೆ ಮತ್ತು ಗೌರವ. ಯೂನಿಯನ್ ಅಧ್ಯಕ್ಷರು. ಹಾಗೆ ನಾವು ಭಾರಿ ಜಾಗ್ರತೆ ಮಾಡಬೇಕು.